हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय। ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಇಸ್ಕಾನ್ ಮಂಗಳೂರು ಇವರ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ಠ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗಜಾತಂ सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्य देवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्त नमोस्तुते. तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो ॐ विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने. नामस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्तवृंदा. हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे. ಹರೇ ಕೃಷ್ಣ. ಎಲ್ಲರನ್ನು ಹೇಳಿ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय ಜಯ जय ಜಯ श्री चैतन्य जय नित्यानंद जय जय अद्वैत चंद्र जय गौर भक्त वृंद. जय जय श्री चैतन्य जय नित्यानंद जय अद्वैत चंद्र जय गौर भक्त वृंद. जय 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 श्री चैतन्य जय नित्यानंद जय अद्वैत चंद्र जय गौर भक्तवृंद. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾವು ಇವಾಗ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 9 ಓದ್ತಾ ಇದೀವಿ. ಸೊ ಇದರ ಹೆಸರು ಭಕ್ತಿ ಸೇವೆಯ ಒಂದು ಕಲ್ಪವೃಕ್ಷ.
ಅಲ್ವಾ? ಸೊ ಈ ವೃಕ್ಷವನ್ನ ಯಾರಿಗೆ ಹೋಲಿಸ್ತಾ ಇದ್ದಾರೆ? ಯಾರಿದು ಕಲ್ಪವೃಕ್ಷ? ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಕಲ್ಪವೃಕ್ಷ. ಮತ್ತೆ 6ನೇ ಶ್ಲೋಕದಲ್ಲಿ ಹೇಳಿರೋ ಹಾಗೇನೆ ಅವರು ಕಲ್ಪವೃಕ್ಷ ಒಂದೇ ಅಲ್ಲ, ಅಂದ್ರೆ ಅವರು ಈ ಮಾಲಾಕಾರ ಅಂದ್ರೆ ಅದು ತೋಟದ ಮಾಲಿನೂ ಆಗಿದ್ದಾರೆ. ಮತ್ತೆ ಇನ್ನೇನಾಗಿದ್ದಾರೆ ಅವರು ಸ್ವಯಂ ದಾತಾ ಭೋಕ್ತ, ಕೊಡೋರು ಮತ್ತೆ ಅನುಭವಿಸೋರು. ಅಂದ್ರೆ ಆ ವೃಕ್ಷದಲ್ಲಿ ಬಂದಿರುವಂತಹ ಫಲಗಳನ್ನ ಬೇರೆಯವ್ರಿಗೂ ಕೊಡ್ತಾರೆ, ಮತ್ತೆ ಅವ್ರು ಅದನ್ನ ಅನುಭವಿಸ್ತಾರೆ ಅಲ್ವಾ? ಸೊ ಅದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಕಲ್ಪವೃಕ್ಷ ಅಂತ. ವೃಕ್ಷಕ್ಕೆ ಯಾಕೆ ಇಲ್ಲಿ ಹೋಲಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದಿನ ಶ್ಲೋಕದಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾರೆ. ಮತ್ತೆ ಈ ವೃಕ್ಷದ ಬೇರುಗಳು, ನಾವು 8 ಜನ ಸನ್ಯಾಸಿಗಳು ಅಂತ ನಾವೇನ್ ತಿಳ್ಕೊಂಡ್ವಿ, ಅದನ್ನು ಸಹ ನಮ್ಗೆ ಮುಂದೆ ಯಾರದು ಆ ಸನ್ಯಾಸಿಗಳು, ಅವರಿಂದ ಇದು ಹೇಗೆ ಹೇಗೆ ಈ ವೃಕ್ಷ ಅದು ಅಂದ್ರೆ ತುಂಬಾ ಗಟ್ಟಿಯಾಗಿ ನೆಲೆಯೂರಿದೆ ಇದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾವು ಮುಂದೆ ನಾವು ತಿಳ್ಕೊತೀವಿ. ಸೊ ನಿನ್ನೆ 9 ತನಕ ಹೋದಿದ್ವಿ. ನಾವು ನೋಡಿದ್ವಿ ಇಲ್ಲಿ ಈ ಒಂದು ಅಧ್ಯಾಯವನ್ನ ಶುರು ಮಾಡಿದಾಗ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಎಷ್ಟು ಪ್ರಣಾಮಗಳನ್ನ ಅವ್ರು ಅರ್ಪಿಸ್ತಾರೆ ಅಲ್ವಾ? ಯಾಕಂದ್ರೆ ಆ ಗುರು ಪರಂಪರೆಯ ಕರುಣೆ ಇಲ್ಲ ಅಂತಂದ್ರೆ ನಾವೇನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆ ಗುರುವಿನ ಮತ್ತೆ ಕೃಷ್ಣನ ಕೃಪೆ ನಮ್ಗೆ ಬೇಕು. ಇಲ್ಲ ಅಂತಂದ್ರೆ ನಾವು ಭಕ್ತಿಯಲ್ಲಿ ಒಂದು ಹೆಜ್ಜೆನೂ ಸಹ ನಾವು ಮುಂದುವರಿಲಿಕ್ಕೆ ಆಗೋದಿಲ್ಲ. ಮತ್ತೆ ಅವ್ರು ಇನ್ನ ಏನನ್ನ ಹೇಳಿದ್ರು, ಈ ಒಂದು ಚೈತನ್ಯ ಚರಿತಾಮೃತವನ್ನ ನಾನು ಏನಕ್ಕೆ ಬರಿತಾ ಇದ್ದೀನಿ ಅಂತಂದ್ರೆ ನನಗೆ ಕೀರ್ತಿವಂತನಾಗ್ಬೇಕು, ಕೀರ್ತಿ ಬರ್ಲಿ ಅಂತ ನಾನು ಬರಿತಾ ಇಲ್ಲ ಅಲ್ವಾ, ನನ್ನ ಶುದ್ಧೀಕರಣಕ್ಕೋಸ್ಕರ ನಾನು ಬರಿತಾ ಇದ್ದೀನಿ ಅಂತ ಹೇಳಿದ್ರು ಅಲ್ವಾ? ನೋಡಿ ಎಷ್ಟು ಅವರಲ್ಲಿ ಆ ಒಂದು ಹ್ಯುಮಿಲಿಟಿ ಅಂತ ನಾವೇನ್ ಹೇಳ್ತೀವೋ ಅಷ್ಟು ವಿನಮ್ರತೆ ಇದೆ ಅಲ್ವಾ? ನಾವು ಪ್ರಭುಪಾದ್ರನ್ನ ನಾವು ನೋಡಿದ್ವಿ ಅಲ್ವಾ? ಪ್ರಭುಪಾದ್ರನು ಸಹ ಅವರು ಏನೆಲ್ಲ ಮಾಡಿದ್ರು ಅದರ ಕ್ರೆಡಿಟ್ ಅನ್ನ ಅವ್ರು ಯಾರಿಗೆ ಕೊಡ್ತಾರೆ? ಅವರ ಗುರುಗಳಿಗೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಕೊಡ್ತಾರೆ. ಮತ್ತೆ ಅವ್ರಿಗೆ ಸಹಾಯ ಮಾಡಿರುವಂತಹ ಆ ಅಮೆರಿಕನ್ ಶಿಷ್ಯರಿಗೆ ಹೇಳ್ತಾರೆ ಅಲ್ವಾ? ಇವರ ಒಂದು ಸಹಾಯ ಇಲ್ದಲಿದ್ರೆ ನಾನು ಏನು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಆ ಗುರುವಿನ ಕೃಪೆ ಇಲ್ದಲಿದ್ರೆ ನಾನು ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೆ ಅವರು ಅಮೆರಿಕಾಗೆ ಹೋಗ್ಬೇಕಾದ್ರೆ ಅವ್ರನ್ನ ಕೇಳ್ತಾರಲ್ವಾ, ನೀವು ಅಮೆರಿಕಾಗೆ ಹೋಗ್ತಾ ಇದ್ದೀರಾ ಭಾಗವತವನ್ನ ತಗೊಂಡು ಅಂತ ಕೇಳಿದಕ್ಕೆ ಅವ್ರು ಏನ್ ಹೇಳ್ತಾರೆ? ಶಿಲ ಪ್ರಭುಪಾದ್ರು ಏನ್ ಹೇಳ್ತಾರೆ? ಹರೇ ಕೃಷ್ಣ. ಅವ್ರೇನ್ ಹೇಳ್ತಾರೆ? ಹೌದು, ನಾನು ಭಾಗವತವನ್ನ ಅವ್ರು 200 ಸೆಟ್ ಭಾಗವತವನ್ನ ತಗೊಂಡೋಗ್ತಾರಲ್ವಾ, ನಾನು 200 ಸೆಟ್ ಭಾಗವತವನ್ನ ನಾನ್ ತಗೊಂಡೋಗ್ತೀನಿ ಅಂತ ಅವ್ರು ಹೇಳಲ್ಲ ಅಲ್ವಾ? ಭಾಗವತ ನನ್ನನ್ನ ಅಮೆರಿಕಾಗೆ ಕರ್ಕೊಂಡು ಹೋಗ್ತಿದೆ ಅಂತ ಹೇಳ್ತಾರೆ ಅಲ್ವಾ? ನೋಡಿ ಎಷ್ಟು ಅವರಲ್ಲಿ ವಿನಮ್ರತೆ ಇದೆ. ಅದು ಅವ್ರಿಗೆ ಒಳಗಿಂದ ಬಂದಿದೆ. ಇವಾಗ ನಾವೇನಾದ್ರೂ ಆ ತರ ವಿನಮ್ರತೆಯನ್ನ ಮಾಡ್ಬೇಕು ಅಂತಂದ್ರೆ ಅದು ಪ್ರದರ್ಶನ ಮಾಡಿದಾಗ ಅದು ಕೃತಕವಾಗಿರುತ್ತೆ ಅಲ್ವಾ? ಸೊ ಅದು ಒಳಗಿಂದ ಅದು ತಾನಾಗ್ತಾನೆ ಸ್ವಯಂ ಬರೋದಿಲ್ಲ. ಆದ್ರೆ ನೋಡಿ ಇವ್ರಿಗೆಲ್ಲ ಎಷ್ಟು ವೈಷ್ಣವರಿಗೆಲ್ಲ ಆಚಾರ್ಯರಿಗೆಲ್ಲ ಎಷ್ಟು ಅದು ಒಳಗಿಂದ ಆ ಒಂದು ಹಂಬಲ್ನೆಸ್, ಆ ಹ್ಯುಮಿಲಿಟಿ ಅನ್ನೋದು ಒಳಗಿಂದನೇ ಅದು ಬರ್ತಾ ಇದೆ. ಸೊ ಈಗ ನಾವು ಶ್ಲೋಕ 10 ನೋಡೋಣ. ಜಯ ಶ್ರೀ ಮಾಧವ ಪುರಿ ಕೃಷ್ಣ, ಜಯ ಶ್ರೀ ಮಾಧವ ಪುರಿ ಕೃಷ್ಣ ಪ್ರೇಮ ಪೂರ, ಭಕ್ತಿ ಕಲ್ಪ ತರುರ ತೇನ್ಹೋ ಪ್ರಥಮ ಅಂಕುರ. ಜಯ ಶ್ರೀ ಮಾಧವ ಪುರಿ ಕೃಷ್ಣ ಪ್ರೇಮ ಪೂರ, ಭಕ್ತಿ ಕಲ್ಪ ತರುರ ತೇನ್ಹೋ ಪ್ರಥಮ ಅಂಕುರ. ಹರೇ ಗೀತಾ ಕೃಷ್ಣ. ಎಂ ಮಾತಾಜಿ ಓದಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಜಯ ಶ್ರೀ ಮಾಧವ ಪುರಿ ಕೃಷ್ಣ ಪ್ರೇಮ ಪೂರ, ಭಕ್ತಿ ಕಲ್ಪ ತರುರ ತೇಂಗಹೋ ಪ್ರಥಮಾಂಕುರ. ಜಯ ಎಲ್ಲ ಕೀರ್ತಿಗಳು ಶ್ರೀ ಮಾಧವಪುರಿ ಮಾಧವೇಂದ್ರಪುರಿ ಅವರಿಗೆ, ಕೃಷ್ಣ ಪ್ರೇಮ ಪೂರ ಪರಮಾತ್ಮನ ಸಮಸ್ತ ಪ್ರೀತಿಯ ಭಂಡಾರ, ಭಕ್ತಿ ಕಲ್ಪ ತರುರ ಭಕ್ತಿ ಸೇವೆಯ ಕಲ್ಪವೃಕ್ಷದ ಥೇಂಗೋವು ಅವನು, ಪ್ರಥಮ ಮೊದಲ ಅಂಕುರ ಫಲ ಬಿಡುವುದು. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನತ್ತ ಕೊಂಡೊಯ್ಯುವ ಎಲ್ಲಾ ಭಕ್ತಿ ಸೇವೆಯ ಭಂಡಾರವಾಗಿರುವ ಶ್ರೀ ಮಾಧವೇಂದ್ರಪುರಿ ಅವರಿಗೆ ಜಯವಾಗಲಿ. ಅವರು ಭಕ್ತಿ ಸೇವೆಯ ಒಂದು ಕಲ್ಪ ವೃಕ್ಷ ಮತ್ತು ಭಕ್ತಿ ಸೇವೆಯ ಬೀಜ ಮೊದಲು ಫಲವಂತವಾದುದು ಅವರ ಹೃದಯದಲ್ಲಿ. ಭಾವಾರ್ಥ: ಶ್ರೀ ಮಾಧವೇಂದ್ರಪುರಿ ಶ್ರೀ ಮಾಧವಪುರಿ ಎಂದು ಪರಿಚಿತರು. ಮಧ್ವಾಚಾರ್ಯರ ಶಿಷ್ಯ ಪರಂಪರೆಯನ್ನು ಸೇರಿದವರು ಮತ್ತು ತುಂಬ ಪ್ರಸಿದ್ಧ ಸನ್ಯಾಸಿ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಶ್ರೀ ಮಾಧವೇಂದ್ರಪುರಿ ಅವರ 3ನೆಯ ಶಿಷ್ಯ ಪರಂಪರೆಯವರು. ಮಧ್ವಾಚಾರ್ಯರ ಶಿಷ್ಯ ಪರಂಪರೆಯ ದೈವಾರಾಧನೆಯಲ್ಲಿ ಮತ ಸಂಬಂಧ ಕರ್ಮಾಚರಣೆಗಳು ತುಂಬಿದ್ದವು. ಭಗವತ್ ಪ್ರೇಮದ ಕುರುಹುಗಳು ಇಲ್ಲವಾಗಿದ್ದವು. ಮಾಧವೇಂದ್ರಪುರಿ ಅವರೇ ಈ ಶಿಷ್ಯ ಪರಂಪರೆಯಲ್ಲಿ ಭಗವತ್ ಪ್ರೇಮದ ಕುರುಹುಗಳನ್ನು ಪ್ರದರ್ಶಿಸಿದ ಮೊದಲ ವ್ಯಕ್ತಿ. ಅಲ್ಲದೆ ದಯಾರ್ದ್ರನಾಥ್
ಓ ಅತ್ಯಂತ ಕರುಣಾಶಾಲಿ ದೇವೋತ್ತಮ ಪುರುಷನೇ ಎಂದು ಪ್ರಾರಂಭವಾಗುವ ಪದ್ಯವನ್ನು ಬರೆದ ಮೊದಲಿಗರು. ಈ ಪದ್ಯದಲ್ಲಿ ಚೈತನ್ಯ ಮಹಾಪ್ರಭು ಅವರು ಕೃಷಿ ಮಾಡಿದ ಭಗವತ್ ಪ್ರೇಮದ ಮೊಳಿಕೆಯ ಕುರುಡು ಕಾಣುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ, ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಕೃಷ್ಣನತ್ತ ಕೊಂಡೊಯ್ಯುವ ಎಲ್ಲ ಭಕ್ತಿ ಸೇವೆಯ ಭಂಡಾರ ಶ್ರೀ ಮಾಧವೇಂದ್ರ ಪುರಿ ಅವರಿಗೆ ಜಯವಾಗಲಿ. ಅಲ್ವಾ, ಇವಾಗ ಶ್ರೀಲ ಪ್ರಭುಪಾದರು ಅವರು ಎಷ್ಟನೇ ಆಚಾರ್ಯರು ನಮ್ಮ ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ? ಪ್ರಮುಖ ಆಚಾರ್ಯರಲ್ಲಿ 32ನೇಯವರು ಅಲ್ವಾ, 32ನೇಯವರು. ಸೊ ನಮ್ದು ಎಲ್ಲಿಂದ ಶುರುವಾಗ್ತಿದೆ? ಕೃಷ್ಣ, ಬ್ರಹ್ಮ, ಅಲ್ಲಿಂದ ಶುರುವಾಗ್ತಿದೆ ಅಲ್ವಾ. ಕೃಷ್ಣ, ಬ್ರಹ್ಮ, ನಾರದ, ವ್ಯಾಸರು, ಅದಾದ್ಮೇಲೆ ಮಧ್ವಾಚಾರ್ಯರು. ಸೊ ಅದಾದ್ಮೇಲೆ ನಮ್ಗೆ ಇನ್ನ ಎಷ್ಟೊಂದ್ ಜನ ಬರ್ತಾರೆ, ಅವರು ಅಷ್ಟು ನಮ್ಗೆ ಅವ್ರನ್ನ ನಾವು ಜ್ಞಾಪಕ ಇಟ್ಕೊಂಡಿಲ್ಲ ಅಲ್ವಾ. ಅದಾದ್ಮೇಲೆ ಮತ್ತೆ ಶುರುವಾಗೋದು ಎಲ್ಲಿಂದ ಶುರುವಾಗುತ್ತೆ ನಮ್ಗೆ? ಮಾಧವೇಂದ್ರ ಪುರಿ, ಈಶ್ವರಪುರಿ, ಚೈತನ್ಯ ಮಹಾಪ್ರಭು ಅಲ್ವಾ, ಮತ್ತೆ ಷಡ್ಗೋಸ್ವಾಮಿಗಳು, ಅಲ್ಲಿಂದ ಮತ್ತೆ ನಮ್ಗೆ ಎಲ್ಲರ ಹೆಸರು ಸಹ ನಮ್ಗೆ ಫೆಮಿಲಿಯರ್ ಆಗಿದೆ ಅಲ್ವಾ. ಸೊ ಅಂದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಮಾಧವೇಂದ್ರ ಪುರಿ ಶ್ರೀ ಮಾಧವಪುರಿ ಎಂದೂ ಪರಿಚಿತರು. ಅವ್ರಿಗೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ ಮಾಧವೇಂದ್ರ ಪುರಿ ಅವ್ರನ್ನ ಮಾಧವಪುರಿ ಅಂತನೂ ಸಹ ಕರೀತಾ ಇದ್ರು. ಮತ್ತೆ ಇವರು ಮಧ್ವಾಚಾರ್ಯರ ಶಿಷ್ಯ ಪರಂಪರೆಯನ್ನ ಸೇರಿದವರು ಮತ್ತೆ ತುಂಬಾ ಪ್ರಸಿದ್ಧವಾದ ಸನ್ಯಾಸಿ ಅಲ್ವಾ. ನಮ್ಗೆ ಗೊತ್ತಿದೆ ಅಲ್ವಾ ಮಾಧವೇಂದ್ರ ಪುರಿ ಬಗ್ಗೆ ಏನ್ ಗೊತ್ತಿದೆ ನಮ್ಗೆ? ಮಾಧವೇಂದ್ರ ಪುರಿ ಅಂದ ತಕ್ಷಣ ನಮ್ಗೆ ಏನ್ ಜ್ಞಾಪಕ ಬರುತ್ತೆ? ಕ್ಷೀರ್ಚೋರ್ ಗೋಪಿನಾಥ್. ಕ್ಷೀರ್ಚೋರ್ ಗೋಪಿನಾಥ್, ಮತ್ತೆ ಮಠ, ಕೃಷ್ಣ ಮಠ ಜ್ಞಾಪಕ ಬರುತ್ತೆ ಮಾತಾಜಿ. ಕೃಷ್ಣ ಮಠ ಬಂದಿರೋದು ಅದು ಮಧ್ವಾಚಾರ್ಯರು ಮಾತಾಜಿ. ಇವರು ಮಾಧವೇಂದ್ರ ಪುರಿ, ಗೋಪೀಶ್ವರ. ಅವರು ವೃಂದಾವನದಲ್ಲಿ ಇದ್ದಾಗ ಅವರು ಒಂದು ಮರದ ಕೆಳಗಡೆ ಇದ್ದಾಗ ಏನಾಗುತ್ತೆ, ಒಬ್ಬ ಬಾಲಕ ಬಂದ್ಬಿಟ್ಟು ಅವ್ರಿಗೆ ಹಾಲನ್ನ ಕೊಡ್ತಾರೆ ಅಲ್ವಾ. ಆ ಹಾಲನ್ನ ಕುಡಿದ್ಬಿಟ್ಟು ಅವರಲ್ಲಿ ಮಲ್ಕೋತಾರೆ. ಅವರು ಮಾಧವೇಂದ್ರ ಪುರಿ ಎಲ್ಲೂ ಏನನ್ನೂ ಬೇಡ್ಲಿಕ್ಕೆ ಹೋಗೋದಿಲ್ಲ. ಅವರು ಹೊಟ್ಟೆ ತುಂಬಿಸ್ಕೊಳ್ಲಿಕ್ಕೂ ಸಹ ಅವರು ಏನು ನಾವು ಅದಕ್ಕೆ ಏನ್ ಹೇಳ್ತೀವಿ ನಾವು, ಭಿಕ್ಷಾಟನೆ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನ್ ಹೇಳ್ತಾರೆ? ಮಧುಕರಿಯನ್ನ ಅವ್ರು ಮಾಡೋದಿಲ್ಲ. ಅವ್ರು ಒಂದೇ ಕಡೆ ಅವರು ಇರ್ತಾರೆ. ಸೊ ಅದಕ್ಕೆ ಎಂತಹ ಒಂದು ಏನು ಸ್ಥಿತಿ ಅಂತ ಹೇಳ್ತಾರೆ ಅದನ್ನ? ಹೆಬ್ಬಾವಿಗೆ ಏನಂತಾರೆ? ಅಜಗರ ವೃತ್ತಿ ಅಲ್ವಾ. ಅವ್ರು ಅಜಗರ ವೃತ್ತಿಯಲ್ಲಿ ಇರ್ತಾರೆ. ಅಂದ್ರೆ ತಾನಾಗ್ತಾನೆ, ಇವಾಗ ಹೆಬ್ಬಾವ್ ಏನ್ ಮಾಡುತ್ತೆ? ಒಂದೇ ಕಡೆ ಇರುತ್ತೆ. ತಾನಾಗ್ತಾನೆ ಏನಾದ್ರು ಆಹಾರ ಬಂದ್ರೆ ಮಾತ್ರ ಅದು ನುಂಗುತ್ತೆ, ಸೇವಿಸುತ್ತೆ ಅಲ್ವಾ. ಅದೇ ತರನೇ ಇಲ್ಲಿ ಮಾಧವೇಂದ್ರ ಪುರಿನೂ ಅಷ್ಟೇ. ಭಿಕ್ಷಣೆನ ಬೇಡ್ಲಿಕ್ಕೆ ಅವ್ರು ಎಲ್ಲೂ ಸಹ ಅವ್ರು ಹೋಗೋದಿಲ್ಲ, ಇರೋ ಕಡೆನೆ ಇರ್ತಾರೆ. ಕೃಷ್ಣ ತಾನಾಗ್ತಾನೆ ಏನಾದ್ರು ಕಳ್ಸಿದ್ರೆ ಅಷ್ಟೇನೆ ಅವರು ಅದನ್ನ ಸ್ವೀಕರಿಸ್ತಾರೆ, ಇಲ್ಲಾಂದ್ರೆ ಇಲ್ಲ. ಅದೇ ತರ ಅವ್ರು ವೃಂದಾವನದಲ್ಲಿದ್ದಾಗ ಒಂದ್ಸತಿ ಏನಾಗುತ್ತೆ, ಒಬ್ಬ ಬಾಲಕ ಒಂದು ಮಡಿಕೆಯಲ್ಲಿ ಹಾಲನ್ನ ತಂದು ಕೊಡ್ತಾರೆ ಅಲ್ವಾ. ಮಾಧವೇಂದ್ರ ಪುರಿ ಅವರು ಅದನ್ನ ಸೇವಿಸ್ಬಿಟ್ಟು ಅವರು ಹಾಗೆ ನಿದ್ದೆಗೆ ಅವರು ಜಾರ್ತಾರೆ. ನಿದ್ದೆಯಲ್ಲಿ ಏನ್ ಕಾಣಿಸುತ್ತೆ ಅವ್ರಿಗೆ ಅದೇ ಬಾಲಕ ಬರ್ತಾರೆ ಅಲ್ವಾ. ಅವ್ರು ಏನೇ ಹೇಳ್ತಾರೆ, ಆ ಬಾಲಕ, ಮಾಧವೇಂದ್ರ ಪುರಿ ನಿನಗೆ ಗೊತ್ತಾಗ್ಲಿಲ್ವಾ ನಾನು ಯಾರು ಅಂತ ಹೇಳ್ಬಿಟ್ಟು, ನಾನು ಗೋಪಾಲ, ನಾನು ಏನು ನಿನ್ನ ಬರುವಿಕೆನೆ ನಾನು ಎಷ್ಟೊಂದ್ ದಿನದಿಂದ ಕಾಯ್ತಾ ಇದ್ದೆ. ನಾನು ಇಲ್ಲೇನೆ ಈ ಪೊದೆಯಲ್ಲಿ ನಾನು ಇದೀನಿ. ನಾನು ಎಷ್ಟೊಂದು ಹಲವಾರು ವರ್ಷಗಳಿಂದ ಇಲ್ಲೇ ಇದ್ದೀನಿ. ನಾನು ಬಿಸಿಲು ಮಳೆ ಗಾಳಿಗೆ ನಾನಲ್ಲಿ ತುಂಬಾ ಬಳಲಿದ್ದೀನಿ. ನನ್ನನ್ನ ನೀನು ಈ ಊರ ಜನರ ಸಹಾಯದಿಂದ ನನ್ನ ಮೇಲಕ್ಕೆ ಎತ್ಬಿಟ್ಟು ನೀನು ಎಲ್ಲಿ ಹೋಗ್ಲಿಕ್ಕೆ ಹೇಳ್ತಾರೆ ಅಂದ್ರೆ ಅದನ್ನ ನೀನು ಗೋವರ್ಧನ ಬೆಟ್ಟದ ಮೇಲಿಂದ ಅದನ್ನ ಸ್ಥಾಪನೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅದೇ ತರ ಮಾಧವೇಂದ್ರ ಪುರಿ ಏನ್ ಮಾಡ್ತಾರೆ, ಆ ಗೋಪಾಲನನ್ನ ಅವರು ಗೋವರ್ಧನ ಗಿರಿಯ ಮೇಲೆ ಅವರು ಸ್ಥಾಪನೆ ಮಾಡ್ತಾರೆ. 1 ವರ್ಷಗಳ ಕಾಲ ಅವರು ಅಲ್ಲಿ ಎಷ್ಟು ವಿಜೃಂಭಣೆಯಿಂದ ಅಲ್ವಾ ಅಲ್ಲಿ ಸೇವೆಯನ್ನ ಅವರು ಮಾಡ್ತಾರೆ. ಸೊ ಮತ್ತೆ ಇನ್ನೊಂದ್ಸತಿ ಕನ್ಸಲ್ ಬಂದು ಏನ್ ಹೇಳ್ತಾರೆ ಅವರು, ನನಗೆ ತುಂಬಾ, ನಾನು ಇಷ್ಟು ದಿವಸದಿಂದ ನಾನು ಅಲ್ಲಿ ಪೊದೆಯಲ್ಲಿ ಇದ್ಬಿಟ್ಟಿದ್ನಲ್ವಾ, ನನಗೆ ತುಂಬಾ, ನನ್ನ ದೇಹ ತುಂಬಾ ಏನು ಶಾಖದಿಂದ ಕೂಡಿದೆ. ಅದಕ್ಕೋಸ್ಕರ ನೀನು ನನಗೆ ಗಂಧ ಮತ್ತೆ ಕರ್ಪೂರವನ್ನ ನೀನು ತಂದು ನನಗೆ ಹಚ್ಚು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ಗಂಧವನ್ನ ತಗೊಂಡ್ಬರ್ಬೇಕಂತಂದ್ರೆ ಅವರು ಪುರಿಗೆ ಹೋಗ್ಬೇಕು ಅವರು. ಸೊ ಹೋಗ್ಬೇಕಾದ್ರೆ ಅವ್ರಿಗೆ ಆಂಧವೇ ಏನ್ ಸಿಗುತ್ತೆ, ಅವ್ರಿಗೆ ರೆಮುನಾ ಸಿಗತ್ತೆ ಅಲ್ವಾ. ಆ ರೆಮುನಾದಲ್ಲಿ ಅವರು ಕ್ಷೀರಚೋರ ಗೋಪಿನಾಥನ ಕಥೆನ ನಾವೆಲ್ಲ ಕೇಳಿದೀವಿ ಅಲ್ವಾ. ಸೊ ಆ ಒಂದು ಸಂದರ್ಭ ನಡೆಯುತ್ತೆ ಅಲ್ವಾ. ಸೊ ಅದಾದ್ಮೇಲೆ ಅವರು ಮತ್ತೆ ಪುರಿಗೆ ಹೋಗ್ಬಿಟ್ಟು ಆ ಕರ್ಪೂರ ಮತ್ತೆ ಚಂದನವನ್ನ ಅವರು ತಗೊಂಡು ಬರ್ತಾರೆ. ಬಂದಾಗ ಅವ್ರಿಗೆ ಮತ್ತೆ ಕನ್ಸಲ್ ಏನ್ ಬರ್ತಾರೆ, ನೀನು ಮತ್ತೆ ಇಲ್ಲಿ ರೆಮುನಾದಲ್ಲಿ ಇರುವಂತಹ ಆ ಗೋಪಿನಾಥನಿಗೆನೆ ನೀನು ಈ ಚಂದನ ಮತ್ತೆ ಕರ್ಪೂರವನ್ನ ಅರ್ಪಿಸ್ಬಿಡು, ನನಗೆ ಅಲ್ಲಿ ಅರ್ಪಿಸಿದ್ರೆ ನನ್ಗೆ ಅದು ಸೇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಇದೆಲ್ಲನೂ ಸಹ ನಾವು ಮಾಧವೇಂದ್ರ ಪುರಿಯವರ ಬಗ್ಗೆ ನಾವು ತಿಳ್ಕೊಂಡಿರೋದು. ಮತ್ತೆ ಮಾಧವೇಂದ್ರ ಪುರಿಯವರು ಅದ್ವೈತ ಆಚಾರ್ಯರಿಗೂ ಸಹ ಅವರು ದೀಕ್ಷೆಯನ್ನ ಕೊಟ್ಟಿದ್ದಾರೆ. ಸೊ ಮತ್ತೆ ಇನ್ನೊಂದು ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಭಾವಾರ್ಥದಲ್ಲಿ ಮುಖ್ಯವಾಗಿ ಪ್ರಭುಪಾದರು ಅಂತಂದ್ರೆ, ಹೌದು ಇವಾಗ ನಮ್ದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಆ ಮಧ್ವಾಚಾರ್ಯರು
ಅವರು ನಮ್ಗೆ ದೈವಾರಾಧನೆಯಲ್ಲಿ ಏನೆಲ್ಲ ನಾವು ಪೂಜೆಯನ್ನ ಮಾಡ್ಬೇಕು, ಪುನಸ್ಕಾರ ಮಾಡ್ಬೇಕು, ಅದೆಲ್ಲವನ್ನ ಅವರು ವಿವರವಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ರೆ ಆ ಪ್ರೇಮ ಅನ್ನೋದಿದೆಯಲ್ಲ, ಆ ಭಗವಂತನ ಮೇಲೆ ಪ್ರೇಮವಾಗಿ ನಾವು ಮಾಡುವಂಥದ್ದು, ಅದ್ರ ಬಗ್ಗೆ ಅವ್ರು ಹೆಚ್ಚು ಒತ್ತನ್ನ ಕೊಟ್ಟಿಲ್ಲ. ಆ ಒಂದು ಪ್ರೇಮವನ್ನ, ಈ ಒಂದು ಕೈಂಕರ್ಯ ನಾವೇನ್ ಮಾಡ್ತೀವಿ ಭಗವಂತನಿಗೆ, ಅದರಲ್ಲಿ ಪ್ರೇಮವನ್ನ ಸೇರಿಸಿದ್ದೇ ಮಾಧವೇಂದ್ರ ಪುರಿ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ ಪ್ರಭುಪಾದ್ರು ಅಲ್ವಾ. ಇವಾಗ ನಮ್ಗೂನು ಅಷ್ಟೆಲ್ವಾ, ಚಿಕ್ಕವರಿದ್ದಾಗ ನಮ್ಗೆ ಅಪ್ಪ ಅಮ್ಮ ಏನ್ ಹೇಳ್ತಿದ್ರು, ದೇವ್ರಿಗೆ ಕೈ ಮುಗಿ ಪುಟ್ಟ ಇಲ್ಲ ಅಂತಂದ್ರೆ ಏನಾಗತ್ತೆ, ದೇವ್ರು ಮೂಗ್ ಕೊಯ್ದ್ ಬಿಡ್ತಾನೆ ಅಂತ ಹೇಳ್ತಾ ಇದ್ರು ಅಲ್ವಾ. ನಾವ್ ಮಾಡೋದಿಲ್ವಲ್ಲ, ಅದಕ್ಕೆ ನಮ್ಗೆ ಹಂಗೆ ಹೆದರಿಸ್ತಾ ಇದ್ರು. ಅಂದ್ರೆ ಭಗವಂತನ ಮೇಲೆ ನಮ್ಗೆ ಭಯ ಜಾಸ್ತಿ, ಭಕ್ತಿಗಿನ್ನ ಭಯ ಜಾಸ್ತಿ ಇತ್ತು ಅಲ್ವಾ. ಈಗ ನಮ್ಗೆ ಏನು, ಓ ಭಗವಂತ ಎಷ್ಟು ಅವನು ಅಂದ್ರೆ ಕರುಣಾಮಯಿ, ಅವನು ನಮ್ಗೆ ನಮ್ಮ ತಂದೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರನ್ನ ನಾವು ಪ್ರೀತಿಸ್ಬೇಕು, ಅವರು ಬೇರೆ ಏನನ್ನೂ ನಮ್ಮಿಂದ ನಿರೀಕ್ಷಿಸೋದಿಲ್ಲ, ಅವರು ಪ್ರೀತಿಯನ್ನ ಅಷ್ಟೇನೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಆ ಪ್ರೀತಿಯನ್ನ ನಮ್ಗೆ ಅರ್ಥ ಮಾಡ್ತಿದ್ದೆ ಈ ಮಾಧವೇಂದ್ರ ಪುರಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಶ್ರೀ ಮಾಧವೇಂದ್ರ ಪುರಿ ಅವರ 3ನೇ ಶಿಷ್ಯ ಪರಂಪರೆಯವರು ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಮಾಧವೇಂದ್ರ ಪುರಿಯವರ ಶಿಷ್ಯರು. ಮಾಧವೇಂದ್ರ ಪುರಿ ಅವರಿಂದ ಈಶ್ವರ ಪುರಿಯವರಿಂದ ಚೈತನ್ಯ ಮಹಾಪ್ರಭುಗಳು. ಮತ್ತೆ ಈ ಮಧ್ವಾಚಾರ್ಯ ಶಿಷ್ಯ ಪರಂಪರೆಯ ದೈವಾರಾಧನೆಯಲ್ಲಿ ಮತ ಸಂಬಂಧ ಕರ್ಮಾಚರಣೆಗಳು ತುಂಬಿದ್ದವು, ಭಗವತ್ ಪ್ರೇಮದ ಕುರುಹುಗಳು ಇಲ್ಲವಾಗಿದ್ದವು ಅಲ್ವಾ. ಇವಾಗ ನಾವೇ ಏನೇ ಆಗ್ಲಿ ಬೇರೆಯವ್ರಿಗೆ ಕೊಟ್ಟಾಗ ಅದರಲ್ಲಿ ಪ್ರೀತಿಯಿಂದ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಎಷ್ಟು ಪರಿಪೂರ್ಣತೆ ಬರ್ಬೇಕು ಅದ್ ಬರೋದಿಲ್ಲ ಅಲ್ವಾ. ಸೊ ಆ ಪ್ರೀತಿಯನ್ನ ತುಂಬಿದ್ದೇ ಮಾಧವೇಂದ್ರ ಪುರಿಯವರು. ಆದ್ರೆ ಇಲ್ಲಿ ದೈವಾರಾಧನೆ ಎಲ್ಲ ಮಾಡ್ತಾ ಇದ್ರು, ಆದ್ರೆ ಅದನ್ನ ಪ್ರೀತಿಯಿಂದ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿರ್ಲಿಲ್ಲ. ಶ್ರೀ ಮಾಧವೇಂದ್ರ ಪುರಿ ಅವರೇ ಈ ಶಿಷ್ಯ ಪರಂಪರೆಯಲ್ಲಿ ಭಗವತ್ ಪ್ರೇಮದ ಕುರುಹುಗಳನ್ನು ಪ್ರದರ್ಶಿಸಿದ ಮೊದಲ ವ್ಯಕ್ತಿ ಅಂತ ಹೇಳ್ತಾರೆ ನೋಡಿ. ಆ ಮಾಧವೇಂದ್ರ ಪುರಿಯವರೇನೆ ಅದಕ್ಕೆ ಆ ಒಂದು ಲವ್ ಟಚ್ ಅಂತ ಹೇಳ್ತೀವಲ್ಲ ನಾವು, ಆ ಪ್ರೀತಿಯ ಒಂದು ಟಚ್ ಅನ್ನ ಕೊಟ್ಟಿರೋದು ಮಾಧವೇಂದ್ರ ಪುರಿಯವರು. ಅಲ್ಲದೆ ಆಯಿ ದೀನ ದಯಾರ್ಧನಾಥ, ಓ ಅತ್ಯಂತ ಕರುಣಾಶಾಲಿ ದೇವೋತ್ತಮ ಪರಮಪುರುಷನೇ ಎಂದು ಪ್ರಾರಂಭವಾಗುವ ಪದವನ್ನು ಬರೆದ ಮೊದಲಿಗರು. ಕೃಷ್ಣ. ಸೊ ಇಲ್ಲಿ ಅಂದ್ರೆ ಭಗವಂತನನ್ನ ಕರುಣಾಶಾಲಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಸಿರೋದೇ ನಮ್ಗೆ ಮೊದಲು ಇವರು ಮಾಧವೇಂದ್ರ ಪುರಿ ಅವರು. ಈ ಪದ್ಯದಲ್ಲಿ ಚೈತನ್ಯ ಮಹಾಪ್ರಭು ಅವರು ಕೃಷಿ ಮಾಡಿದ ಭಗವತ್ ಪ್ರೇಮದ ಮೊಳಕೆಯ ಕುರುಹು ಕಾಣುತ್ತದೆ. ಸೊ ಈ ಪದ್ಯದಲ್ಲಿ ಈ ಪದ್ಯ ಏನ್ ಬರ್ದಿದ್ದಾರೆ ಅದರಲ್ಲಿ ಚೈತನ್ಯ ಮಹಾಪ್ರಭು ಅವರು ಕೃಷಿ ಮಾಡಿದ ಭಗವತ್ ಪ್ರೇಮದ ಮೊಳಕೆಯ ಕುರುಹು, ಪ್ರೇಮದ ಮೊಳಕೆಯ ಕುರು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 11. ಶ್ರೀ ಈಶ್ವರ ಪುರಿ ರೂಪೇ ಅಂಕುರ ಪುಷ್ಟ ಹೈಲಾ ಆಪನ್ನೆ ಚೈತನ್ಯ ಮಾಲಿ ಸ್ಕಂದ ಉಪಜಿಲಾ. ಶ್ರೀ ಈಶ್ವರ ಪುರಿ ರೂಪೇ ಅಂಕುರ ಪುಷ್ಟ ಹೈಲಾ ಆಪನ್ನೆ ಚೈತನ್ಯ ಮಾಲಿ ಸ್ಕಂದ ಉಪಜಿಲಾ. ಹರೇ ಕೃಷ್ಣ. ಗೀತಾ ಗಮ್ಯ ಮಾತಾಜಿ ಓದ್ತಿದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಶ್ರೀ ಈಶ್ವರ ಪುರೇ ಅಂಕುರ ಪುಷ್ಟ ಹೈಲಾ ಅಪನೆ ಚೈತನ್ಯ ಮಾಲಿ ಸ್ಕಂದ ಉಪಜಿಲಾ. ಶ್ರೀ ಈಶ್ವರಪುರಿ. ಶ್ರೀ ಈಶ್ವರಪುರಿ ಎನ್ನುವ ಹೆಸರಿನಿಂದ ರೂಪೆ ಎನ್ನುವ ರೂಪದಲ್ಲಿ ಅಂಕುರಿಸಿತು, ಪುಷ್ಟ ಕೃಷಿ ಮಾಡಿದ, ಹೈಲ ಆಯಿತು, ಆಪನೆ ತಾನು ಚೈತನ್ಯಮಾಲಿ ಶ್ರೀ ಚೈತನ್ಯ ಮಹಾಪ್ರಭು ಹೆಸರಿನ ತೋಟಗಾರ, ಸ್ಕಂದ ಕಾಂಡ, ಉಪಜೀಲ ಬೆಳೆಯಿತು. ಅನುವಾದ ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಭಕ್ತಿ ಸೇವೆಯ ಬೀಜ ಅನಂತರ ಶ್ರೀ ಈಶ್ವರಪುರಿಯವರ ರೂಪದಲ್ಲಿ ಅಂಕುರಗೊಂಡಿತು. ಆಮೇಲೆ ಸ್ವತಃ ತೋಟದ ಮಾಲಿ ಶ್ರೀ ಚೈತನ್ಯ ಮಹಾಪ್ರಭು ಅವರೇ ಭಕ್ತಿ ಸೇವೆಯ ವೃಕ್ಷದ ಪ್ರಮುಖ ಕಾಂಡವಾದರು. ಭಾವಾರ್ಥ: ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ ಅವರು ತಮ್ಮ ಅನುಭಾಷ್ಯದಲ್ಲಿ ಬರೆಯುತ್ತಾರೆ, ಶ್ರೀ ಈಶ್ವರಪುರಿ ಅವರು ಕುಮಾರ ಹಟ್ಟದ ವಾಸಿಯಾಗಿದ್ದರು. ಈಗ ಅಲ್ಲಿ ಕಾಮರ್ ಹಟ್ಟ ಎನ್ನುವುದೊಂದು ರೈಲು ನಿಲ್ದಾಣ ಇದೆ. ಹತ್ತಿರದಲ್ಲಿಯೇ ಇನ್ನೊಂದು ನಿಲ್ದಾಣವಿದೆ, ಆಲಿಸಹರ ಎನ್ನುವ ಹೆಸರಿನದು. ಇದು ಪೂರ್ವ ರೈಲ್ವೆ ವಿಭಾಗಕ್ಕೆ ಸೇರಿದ್ದು. ಈ ರೈಲು ದಾರಿ ಕೋಲ್ಕತ್ತಾದ ಪೂರ್ವ ವಿಭಾಗದಿಂದ ಹೋಗುತ್ತದೆ. ಈಶ್ವರಪುರಿ ಅವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಅವತರಿಸಿದರು ಮತ್ತು ಶ್ರೀಲ ಮಾಧವೇಂದ್ರ ಪುರಿ ಅವರ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಚೈತನ್ಯ ಚರಿತಾಮೃತದ ಕೊನೆಯ ಭಾಗದಲ್ಲಿ ಅಂತ್ಯ 8.26 - 29 ಹೀಗೆ ಹೇಳಲಾಗಿದೆ: ಈಶ್ವರಪುರಿ ಗೋಸಾಯಿ ಕರೆ ಶ್ರೀಪಾದ ಸೇವನ, ಸ್ವಹಸ್ತೆ ಕರೆ ನಮನ ಮುಟದಿ ಮರ್ಜನ, ನಿರಂತರ ಕೃಷ್ಣ ನಾಮ ಕರಯ ಸ್ಮರಣ, ಕೃಷ್ಣ ನಾಮ ಕೃಷ್ಣ ಲೀಲಾ ಸುನಯಾನುಕ್ಷಣ, ತುಷ್ಟಹಾಯ ಪುರಿ
तांड्रे कैलालिंगना वरदिला कृष्णे तोमारा आऊक प्रेमदನ पेई है ते ಈಶ್ವರ ಪುರಿ ಪ್ರೇಮ ರಸಗರ. ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಒಂದು ನಿಮಿಷ ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಶ್ರೀ ಮಾಧವೇಂದ್ರ ಪುರಿಯವರು ಅಂಗವಿಕಲರಾಗಿ ಓಡಾಡಲು ಸಾಧ್ಯವಿಲ್ಲದಂತಾದಾಗ ಈಶ್ವರಪುರಿ ಅವರು ಇರುವ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ಅವರ ಮಲಮೂತ್ರಾದಿಗಳನ್ನು ಸ್ವಚ್ಛ ಮಾಡುತ್ತಿದ್ದರು. ಯಾವಾಗಲೂ ಹರಿಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ಶ್ರೀಕೃಷ್ಣನ ಲೀಲೆಗಳನ್ನು ಶ್ರೀ ಮಾಧವೇಂದ್ರ ಪುರಿ ಅವರ ಜೀವನದ ಕೊನೆಯ ಘಟ್ಟದಲ್ಲಿ ಅವರಿಗಾಗಿ ಮತ್ತೆ ಸ್ಮರಿಸುತ್ತಿದ್ದರು. ಹೀಗೆ ಈಶ್ವರಪುರಿ ತಮ್ಮ ಗುರುಗಳ ಶಿಷ್ಯರಲ್ಲಿಯೇ ಅತ್ಯುತ್ತಮವಾದ ಸೇವೆಯನ್ನು ಮಾಡಿದವರೆನಿಸಿಕೊಂಡರು. ಇದರಿಂದ ಸಂತೃಪ್ತರಾದ ಶ್ರೀ ಮಾಧವೇಂದ್ರ ಪುರಿಯವರು, ನನ್ನ ಪ್ರೀತಿಯ ಮಗನೇ, ನಿನ್ನ ಬಗ್ಗೆ ಕೃಷ್ಣನು ತುಂಬಾ ಸುಪ್ರೀತನಾಗಲಿ ಎಂದು ಮಾತ್ರ ಕೃಷ್ಣನನ್ನು ನಾನು ಪ್ರಾರ್ಥಿಸಬಲ್ಲೆ ಎಂದು ಹೇಳಿ ಆಶೀರ್ವದಿಸಿದರು. ಈ ರೀತಿ ತಮ್ಮ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಮಾಧವೇಂದ್ರ ಪುರಿಯವರ ಅನುಗ್ರಹದಿಂದ ಈಶ್ವರಪುರಿಯವರು ಭಗವತ್ ಪ್ರೇಮ ಸಾಗರದ ಪರಮ ಭಕ್ತರಾದರು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ತಮ್ಮ ಗುರು ಅಷ್ಟಕ ಪ್ರಾರ್ಥನೆಯಲ್ಲಿ ಹೇಳುತ್ತಾರೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದಾತ್ ನಗತಿ ಕುತೋಪಿ. ಆಧ್ಯಾತ್ಮಿಕ ಗುರುಗಳ ಕರುಣೆಯಿಂದ ಯಾರು ಬೇಕಾದರೂ ಕೃಷ್ಣನ ಕರುಣಾನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಗುರುಗಳ ಕೃಪೆ ಇಲ್ಲದೆ ಯಾರೂ ಬೆಳವಣಿಗೆ ಕಾಣಲಾಗುವುದಿಲ್ಲ. ಎಂದಿಲ್ಲಿ ಸ್ಪಷ್ಟವಾಗಿ ವಿವರಿಸಿದಂತೆ ಗುರುಗಳ ಕರುಣೆಯಿಂದ ಮಾತ್ರ ಒಬ್ಬರು ಪರಿಪೂರ್ಣರಾಗಲು ಸಾಧ್ಯ. ಒಬ್ಬ ವೈಷ್ಣವ ಯಾವತ್ತೂ ಪರಮ ಪುರುಷನಿಂದ ಕಾಪಾಡಲ್ಪಡುತ್ತಾನೆ. ಆದರೆ ಅವನೊಬ್ಬ ಅಂಗವಿಕಲನಾಗಿದ್ದರೆ ಅಶಕ್ತನಾಗಿದ್ದರೆ ಆತನ ಶಿಷ್ಯರಿಗೆ ಅವನ ಸೇವೆ ಮಾಡಲು ಅವಕಾಶವಾಗುತ್ತದೆ. ಈಶ್ವರಪುರಿ ಅವರಿಂದ ಗುರುಗಳನ್ನು ಪರಮ ತೃಪ್ತಿಗೊಳಿಸಿದರು ಮತ್ತು ತಮ್ಮ ಗುರುಗಳ ಆಶೀರ್ವಾದದಿಂದ ಎಂತಹ ಮಹಾನ್ ವ್ಯಕ್ತಿಗಳಾದರೂ ಅವರು ಇವರನ್ನು ತಮ್ಮ ಆಧ್ಯಾತ್ಮಿಕ ಗುರುವಾಗಿ ಸ್ವೀಕರಿಸಿದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಂಜುಳಾ BN ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಈಶ್ವರಪುರಿ ಅವರು ಶ್ರೀ ಚೈತನ್ಯ ಮಹಾಪ್ರಭು ಅವರಿಗೆ ಗುರುಗಳಾಗಿದ್ದರು. ಆದರೆ ಶ್ರೀ ಚೈತನ್ಯರನ್ನು ದೀಕ್ಷೆಗೆ ತೊಡಗಿಸುವ ಮೊದಲು ನವದ್ವೀಪಕ್ಕೆ ಹೋಗಿ ಅವರು ಗೋಪಿನಾಥ ಆಚಾರ್ಯ ಅವರ ಮನೆಯಲ್ಲಿ ಕೆಲ ತಿಂಗಳು ವಾಸ ಮಾಡಿದರು. ಅಲ್ಲಿ ಕೃಷ್ಣ ಲೀಲಾಮೃತವನ್ನು ಪಠಿಸಿ ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ಸೇವಿಸಿದರು. ಇದನ್ನು ಶ್ರೀ ಚೈತನ್ಯ ಭಾಗವತದ ಆದಿಕಾಂಡ 7ನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ತಮ್ಮ ಆಧ್ಯಾತ್ಮಿಕ ಗುರುಗಳಿಗೆ ಎಲ್ಲರೂ ಹೇಗೆ ನಿಷ್ಠೆಯ ಶಿಷ್ಯರಾಗಿರಬೇಕು ಎನ್ನುವುದನ್ನು ಬೇರೆಯವರಿಗೆ ಕಲಿಸುವುದಕ್ಕಾಗಿ ಪರಮಪುರುಷ ಶ್ರೀ ಚೈತನ್ಯ ಮಹಾಪ್ರಭು ಅವರು ಶ್ರೀ ಈಶ್ವರಪುರಿ ಅವರ ಹುಟ್ಟಿದೂರಾದ ಕುಮಾರಹಟ್ಟಕ್ಕೆ ಹೋಗಿ ಅಲ್ಲಿಂದ ಒಂದಿಷ್ಟು ಮಣ್ಣನ್ನು ಸಂಗ್ರಹಿಸಿ ತಂದರು. ಇದನ್ನು ಜಾಗ್ರತೆಯಿಂದ ತಮ್ಮಲ್ಲಿಟ್ಟುಕೊಂಡರು ಮತ್ತು ಇದರ ತುಣುಕುಗಳನ್ನು ಪ್ರತಿದಿನ ಸೇವಿಸಿದರು. ಇದನ್ನು ಚೈತನ್ಯ ಭಾಗವತದ ಆದಿಕಾಂಡ ಅಧ್ಯಾಯ 17ರಲ್ಲಿ ತಿಳಿಸಲಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭು ಅವರ ನಡವಳಿಕೆಯು ಉದಾಹರಣೆ ಎಂಬಂತೆ ಅಲ್ಲಿಗೆ ಹೋಗಿ ಮಣ್ಣನ್ನು ಸಂಗ್ರಹಿಸುವುದು ಈಗ ಭಕ್ತರಿಗೆ ಸಂಪ್ರದಾಯವಾಗಿ ಹೋಗಿದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕ 11ರಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಈಗ ಇಲ್ಲಿ ನಮ್ಗೆ ಈಶ್ವರಪುರಿ ಅವರ ಬಗ್ಗೆ ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಕ್ತಿ ಸೇವೆಯ ಬೀಜ ಅನಂತರ ಶ್ರೀ ಈಶ್ವರಪುರಿ ಅವರ ರೂಪದಲ್ಲಿ ಅಂಕುರಗೊಂಡಿತು. ಆಮೇಲೆ ಸ್ವತಃ ತೋಟದ ಮಾಲಿ ಶ್ರೀ ಚೈತನ್ಯ ಮಹಾಪ್ರಭು ಅವರೇ ಭಕ್ತಿ ಸೇವೆಯ ವೃಕ್ಷದ ಪ್ರಮುಖ ಕಾಂಡವಾದರು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಫಸ್ಟ್ ಬೀಜ ಯಾರು ಅಂತಂತಂದ್ರೆ ಮಾಧವೇಂದ್ರ ಪುರಿ ಅವರು. ಸೊ ಅದಾದ್ಮೇಲೆ ಅದನ್ನ ಏನ್ ಹೇಳ್ತಾರೆ, ಗಟ್ಟಿಗೊಳಿಸಿದ್ ಯಾರು ಅಂತಂತಂದ್ರೆ ಈಶ್ವರಪುರಿ ಅವರು. ಸೊ ಅದು ಅಂದ್ರೆ ಭಕ್ತಿ ಸೇವೆಯ ಬೀಜ ಅನಂತರ ಶ್ರೀ ಈಶ್ವರಪುರಿ ಅವರ ರೂಪದಲ್ಲಿ ಅಂಕುರಗೊಂಡಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಮೊಳಕೆ ಒಡಿತು ಅಂತ. ಆಮೇಲೆ ಸ್ವತಃ ತೋಟದ ಮಾಲಿ ಶ್ರೀ ಚೈತನ್ಯ ಮಹಾಪ್ರಭು ಅವರೇ ಭಕ್ತಿ ಸೇವೆಯ ವೃಕ್ಷದ ಪ್ರಮುಖ ಕಾಂಡವಾದರು. ಅದಾದ್ಮೇಲೆ ಅದೊಂದ್ ಸ್ವಲ್ಪ ಬೆಳೆದ್ಮೇಲೆ ಅದು ದಪ್ಪದ ಕಾಂಡ ಆದ್ಮೇಲೆ ಸೊ ಅದನ್ನ ಯಾರಿಗೆ ಹೋಲಿಸ್ತಾ ಇದ್ದಾರೆ, ಈಗ ಚೈತನ್ಯ ಮಹಾಪ್ರಭುವಿಗೆ ಅವರು ಹೋಲಿಸ್ತಾ ಇದ್ದಾರೆ. ಸೊ ಆ ಭಕ್ತಿ ವೃಕ್ಷದ ಪ್ರಮುಖ ಕಾಂಡ ಚೈತನ್ಯ ಮಹಾಪ್ರಭುವಾದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಮ್ಮ ಅಣುಭಾಷ್ಯದಲ್ಲಿ ಅವ್ರು ಬರಿತಾ ಇದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ತಮ್ಮ ಬರಿತಾ ಇರೋದು ಅಣುಭಾಷ್ಯದಲ್ಲಿ. ಸೊ ಈಶ್ವರಪುರಿ ಅವರು ಎಲ್ಲಿ ವಾಸವಾಗಿದ್ರು ಅಂತಂದ್ರೆ ಕುಮಾರಹಟ್ಟದಲ್ಲಿ ಅವರು ವಾಸವಾಗಿದ್ರು. ಅದೆಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ.
ಈಗ ಅಲ್ಲಿ ಕಾಮರಹಟ್ಟ ಎನ್ನುವುದೊಂದು ರೈಲು ನಿಲ್ದಾಣ ಇದೆ. ಹತ್ತಿರದಲ್ಲಿಯೇ ಇನ್ನೊಂದು ನಿಲ್ದಾಣವಿದೆ, ಹಾಲಿ ಸಹರಾ ಅನ್ನುವ ಹೆಸರಿನದು. ಇದು ಪೂರ್ವ ರೈಲ್ವೆ ವಿಭಾಗಕ್ಕೆ ಸೇರಿದ್ದು. ಈ ರೈಲು ದಾರಿ ಕೋಲ್ಕತ್ತಾದ ಪೂರ್ವ ವಿಭಾಗದಿಂದ ಹೋಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಅದರ ಜಾಗದ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ರೈಲು ದಾರಿ ಈಗ ಕೋಲ್ಕತ್ತಾದ ಪೂರ್ವ ವಿಭಾಗದಿಂದ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಈಶ್ವರಪುರಿ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣಂತೆ. ಅವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಅವತರಿಸ್ತಾರೆ. ಅವರು ಶ್ರೀಲ ಮಾಧವೇಂದ್ರ ಪುರಿಯವರ ತುಂಬಾ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಈಶ್ವರಪುರಿಯವರು ಮಾಧವೇಂದ್ರ ಪುರಿಯವರ ಶಿಷ್ಯರು. ಅದೇ ತರನೇ ಅದ್ವೈತಾಚಾರ್ಯರು ಸಹ ಮಾಧವೇಂದ್ರ ಪುರಿಯವರ ಶಿಷ್ಯರು. ಸೊ ಅಂದ್ರೆ ಏನ್ ಅರ್ಥ, ಇವಾಗ ಈಶ್ವರಪುರಿ ಮತ್ತೆ ಅದ್ವೈತಾಚಾರ್ಯರು ಅವರಿಬ್ರು ಸಹ ಈಗ ಗಾಡ್ ಬ್ರದರ್ಸ್ ಅಂತ ನಾವೇನ್ ಕರಿತೀವಿ, ಗಾಡ್ ಬ್ರದರ್ಸ್ ಆಗಿದ್ದಾರೆ. ಚೈತನ್ಯ ಚರಿತಾಮೃತದ ಕೊನೆಯ ಭಾಗದಲ್ಲಿ ಈ ತರ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಮುಂದೆ ಇದನ್ನ ತಿಳ್ಕೊತೀವಿ. ನಾವು ಅಂತ್ಯ ಲೀಲೆಯಲ್ಲಿ ಈ ಒಂದು ಶ್ಲೋಕ ಬರುತ್ತೆ. ಇದ್ರಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಾಧವೇಂದ್ರ ಪುರಿಯವರು ಅವರು ತಮ್ಮ ಜೀವನದ ಕೊನೆಯಲ್ಲಿ ಅವ್ರಿಗೆ ಏನಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಶ್ರೀ ಮಾಧವೇಂದ್ರ ಪುರಿಯವರು ಅಂಗವಿಕಲರಾಗ್ಬಿಟ್ಟು ಅವ್ರಿಗೆ ಓಡಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆಗ ಈಶ್ವರಪುರಿ ಅವರ ಶಿಷ್ಯರಾಗಿರ್ತಾರಲ್ಲ, ಅವರು ಸಂಪೂರ್ಣವಾಗಿ ಮಾಧವೇಂದ್ರ ಪುರಿಯವರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಾರೆ. ಎಷ್ಟು ತೊಡಗಿಸ್ಕೊಂಡಿರ್ತಾರೆ ಅಂದ್ರೆ ಅವರ ಮಲ ಮೂತ್ರಾದಿಗಳನ್ನು ಸಹ ಅವರು ಸ್ವಚ್ಛ ಮಾಡ್ತಾ ಇದ್ದಾರೆ. ಮತ್ತೆ ಯಾವಾಗ್ಲೂ ಸಹ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾ ಶ್ರೀಕೃಷ್ಣನ ಲೀಲೆಗಳನ್ನು ಶ್ರೀ ಮಾಧವೇಂದ್ರ ಪುರಿ ಅವರ ಜೀವನದ ಕೊನೆಯ ಘಟ್ಟದಲ್ಲಿ ಅವರಿಗಾಗಿ ಮತ್ತೆ ಸ್ಮರಿಸ್ತಾ ಇದ್ರು ಅಲ್ವಾ. ಅವರ ಸೇವೆ ಮಾಡ್ತಾ ಅದ್ರ ಜೊತೆನೆ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂತ ಶ್ರೀ ಮಾಧವೇಂದ್ರ ಪುರಿ ಅವರನ್ನ ಅವರು ಸ್ಮರಣೆ ಮಾಡ್ತಾ ಇದ್ರು. ಹೀಗೆ ಈಶ್ವರಪುರಿ ಅವರು ತಮ್ಮ ಗುರುಗಳ ಶಿಷ್ಯರಲ್ಲಿಯೇ ಅತ್ಯುತ್ತಮವಾದ ಸೇವೆಯನ್ನು ಮಾಡಿದವರೆನಿಸಿಕೊಂಡರು. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಮಾಧವೇಂದ್ರ ಪುರಿ ಅವರಿಗೆ ಎಷ್ಟೊಂದು ಜನ ಶಿಷ್ಯರಿದ್ದಾರೆ. ಅದ್ರಲ್ಲಿ ಈಶ್ವರಪುರಿಯವರು ತಮ್ಮ ಗುರುಗಳಿಗೆ ಅವರು ಪ್ರೇಮ ಪೂರ್ವಕ ಸೇವೆಯನ್ನ ಮಾಡಿ ಅವರ ಶಿಷ್ಯರಲ್ಲೆಲ್ಲಾ ಅತ್ಯುತ್ತಮರಾದವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಸರು ಬರುತ್ತೆ. ಸೊ ಇದರಿಂದ ಸಂತೃಪ್ತರಾದ ಶ್ರೀ ಮಾಧವೇಂದ್ರ ಪುರಿಯವರು, ನನ್ನ ಪ್ರೀತಿಯ ಮಗನೇ, ನಿನ್ನ ಬಗ್ಗೆ ತುಂಬಾ ಸುಪ್ರೀತನಾಗಲಿ ಎಂದು ಮಾತ್ರ ಕೃಷ್ಣನನ್ನು ನಾನು ಪ್ರಾರ್ಥಿಸಬಲ್ಲೆ ಎಂದು ಹೇಳಿ ಆಶೀರ್ವದಿಸಿದರು. ನೋಡಿ, ಅವ್ರು ಏನು ಆಶೀರ್ವಾದ ಕೊಡ್ತಾರೆ, ಅಷ್ಟು ಸೇವೆ ಮಾಡಿಸ್ಕೊಂಡಿದ್ದಕ್ಕೆ ಅವರು ಏನೋ ಒಂದು ಭೌತಿಕವಾದ ವಸ್ತುವನ್ನ ಅಥವಾ ಇನ್ನೇನನ್ನೋ ಅವ್ರು ಕೊಡೋದಿಲ್ಲ. ಅವ್ರು ಏನು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ, ಸೊ ನಿನಗೆ ಆ ಒಂದು ಕೃಷ್ಣ ನಿನ್ನ ಈ ಸೇವೆಯಿಂದ ಸುಪ್ರೀತನಾಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಮುಂದೆ ನಮ್ಗೆ ಯಾರು ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವ್ರು ಬರ್ದಿರುವಂತಹ ಆ ಒಂದು ಅಷ್ಟಕ ನಾವು ದಿನ ಬೆಳಗ್ಗೆ ಹೇಳ್ತೀವಲ್ಲ, ಗುರುವ ಅಷ್ಟಕ, ಅದ್ರಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಯಸ್ಯ ಪ್ರಸಾದೋ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದನ್ ನಗತಿ ಕುತೋಪಿ ಅಲ್ವಾ. ಸೊ ನಾವಿವಾಗ ಭಗವಂತನನ್ನ ನಾವು ನೇರವಾಗಿ ನಾವು ಅವ್ರನ್ನ ಸುಪ್ರೀತಿಗೊಳಿಸ್ಲಿಕ್ಕೆ ಆಗೋದಿಲ್ಲ. ನಾವು ಭಗವಂತನನ್ನ ಸುಪ್ರೀತಿಗೊಳಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಸುಮ್ನೆ ಆಗ್ಬಿಡೋದ ಇಲ್ಲ. ನಮ್ಗೇನನ್ನ ಹೇಳ್ತಾ ಇದ್ದಾರೆ ನಮ್ಮ ಗುರು ಪರಂಪರೆಯಲ್ಲಿ, ನೀವು ಗುರುವನ್ನ ಸುಪ್ರೀತಗೊಳಿಸಿ ಅಲ್ವಾ. ಗುರುವಿಗೆ ಸಂತೋಷಗೊಳಿಸಿದ್ರೆ ಭಗವಂತ ಸಂಪ್ರೀತನಾಗ್ತಾನೆ. ಅದನ್ನೇ ಇಲ್ಲಿ ನಮ್ಗೆ ತೋರಿಸ್ತಾ ಇರೋದು ಅಲ್ವಾ. ಇವಾಗ ಇಲ್ಲಿ ಯಾರು ಸಂಪ್ರೀತರಾಗ್ತಾರೆ, ಇಲ್ಲಿ ಮಾಧವೇಂದ್ರ ಪುರಿಯವರು ಆ ಈಶ್ವರಪುರಿಯವರ ಆ ಪ್ರೇಮಯುಕ್ತ ಸೇವೆಯಿಂದ ಅವರು ಸುಪ್ರೀತರಾಗ್ತಾರೆ. ಅದಕ್ಕೇನೆ ಅವ್ರಿಗೆ ಇವಾಗ ಯಾವ ಒಂದು ಆಶೀರ್ವಾದ ಸಿಗುತ್ತೆ, ಕೃಷ್ಣ ಸುಪ್ರೀತನಾಗ್ತಾನೆ, ಕೃಷ್ಣ ಸುಪ್ರೀತನಾಗ್ಲಿ ಅಂತ ಹೇಳ್ಬಿಟ್ಟು ಅವರಿಗೆ ಆಶೀರ್ವಾದ ಸಿಗುತ್ತೆ. ಈ ರೀತಿ ತಮ್ಮ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಮಾಧವೇಂದ್ರ ಪುರಿಯವರ ಅನುಗ್ರಹದಿಂದ ಈಶ್ವರಪುರಿಯವರು ಭಗವತ್ ಪ್ರೇಮ ಸಾಗರದ ಪರಮ ಭಕ್ತರಾದರು. ನೋಡಿ, ಅಷ್ಟು ಜನ ಅವ್ರಿಗೆ ಶಿಷ್ಯರಿದ್ರು ಸಹ ಈಗ ಅವರು ಆ ಸೇವೆಯನ್ನ ಮಾಡಿ ಗುರುವನ್ನ ಮೆಚ್ಚಿಸಿರೋದ್ರಿಂದ ಅವ್ರು ಎಲ್ಲರನ್ನ ಹೋಲಿಸ್ಕೊಂಡ್ರೆ ಮಾಧವೇಂದ್ರ ಪುರಿಯಲ್ಲಿ ನಮ್ಮ ಈ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಅವರು ಪರಮ ಭಕ್ತರು. ಈಗ ಅವ್ರ ಹೆಸರನ್ನ ಹೇಳ್ತೀವಿ ನಾವು ಈ ಒಂದು 32 ಆಚಾರ್ಯರಲ್ಲಿ ಅಲ್ವಾ. ಮಾಧವೇಂದ್ರ ಪುರಿ ಆದ್ಮೇಲೆ ನಾವು ಈಶ್ವರಪುರಿ ಅಂತ ನಾವು ಹೇಳ್ತಾ ಇದೀವಿ. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ತಮ್ಮ ಗುರು ಅಷ್ಟಕ ಪ್ರಾರ್ಥನೆಯಲ್ಲಿ ಹೇಳುತ್ತಾರೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದನ್ ನಗತಿ ಕುತೋ ಅಪಿ. ಆಧ್ಯಾತ್ಮಿಕ ಗುರುಗಳ ಕರುಣೆಯಿಂದ ಯಾರು ಬೇಕಾದ್ರೂ ಕೃಷ್ಣನ ಕರುಣಾ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಅಲ್ವಾ. ಸೊ ನಾವು ಆಧ್ಯಾತ್ಮಿಕ ಗುರುಗಳನ್ನ ನಾವು ಸಂತೃಪ್ತಿ ಪಡಿಸಿದ್ರೆ ಅಂದ್ರೆ ನಾವು ಆ ಭಗವಂತನ ಅನುಗ್ರಹಕ್ಕೆ ನಾವು ತುಂಬಾ ಸುಲಭವಾಗಿ ನಾವು ಪಾತ್ರರಾಗ್ಬೋದು ಅಲ್ವಾ. ನಾವು ನೇರವಾಗಿ ಕೃಷ್ಣನನ್ನ ನಾವು ಸುಪ್ರೀತಿಗೊಳಿಸೋದು ತುಂಬಾನೇ ಕಷ್ಟ ಇದೆ. ಗುರುಗಳ ಕೃಪೆ ಇಲ್ಲದೆ ಯಾರು ಬೆಳವಣಿಗೆ ಕಾಣಲಾಗುವುದಿಲ್ಲ ಅಲ್ವಾ. ಅದಕ್ಕೆ ನಮ್ಗುನು ಅದನ್ನೇ ಹೇಳ್ತಾರೆ ಅಲ್ವಾ, ಗುರುವಿನ ನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾರೆ. ಸೊ ನಾವು ಗುರುವಿನ ಆ ಒಂದು ಕರುಣೆಯ ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೇಕು. ಗುರುಗಳ ಕರುಣೆಯಿಂದ ಮಾತ್ರ ಒಬ್ಬರು ಪರಿಪೂರ್ಣರಾಗಲು ಸಾಧ್ಯ. ಒಬ್ಬ ವೈಷ್ಣವ ಯಾವತ್ತೂ ಪರಮಪುರುಷನಿಂದ ಕಾಪಾಡಲ್ಪಡುತ್ತಾನೆ. ಆದರೆ ಅವನೊಬ್ಬ ಅಂಗವಿಕಲನಾಗಿದ್ದರೆ, ಅಶಕ್ತನಾಗಿದ್ದರೆ ಆತನ ಶಿಷ್ಯರಿಗೆ ಆತನ ಸೇವೆ ಮಾಡಲು ಅವಕಾಶವಾಗುತ್ತದೆ ಅಲ್ವಾ. ನಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ಎಷ್ಟು ಭಕ್ತಿ ಮಾಡಿದ್ರು ಮಾಧವೇಂದ್ರ ಪುರಿಯವರು, ಆದ್ರೆ ನೋಡಿದ್ರೆ ಅವರು ಅಂಗವೈಕಲ್ಯತೆನ ಹೊಂದಿದ್ರಲ್ಲ, ಈ ತರ ಯಾಕೆ ಹಿಂಗೆ ಅಂತ ನಮ್ಗೆ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ, ತಮ್ಮ ಶಿಷ್ಯರಿಗೆ ಅವರು ಸೇವಾ ಭಾಗ್ಯವನ್ನ ಕೊಡ್ತಾ ಇದ್ದಾರೆ, ವೈಷ್ಣವ ಸೇವೆ ಅಲ್ವಾ. ನಮ್ಮ ಈ
ಏನ್ ಗುರು ಬ್ರಹ್ಮಮದ ಗೌಡಿಯ ಪರಂಪರೆಯ ಆ ಲಕ್ಷಣ ಅಂತಂದ್ರೆ ವೈಷ್ಣವ ಸೇವೆ ಅಲ್ವಾ? ಆ 3 ಸ್ಲೋಗನ್ಸ್ ನಾವ್ ಹೇಳ್ತೀವಲ್ವಾ, ಏನದು? ಹರೇ ಕೃಷ್ಣ. ತತ್ವ ಜೀವೇರಿ ದಯ ಚೈತನ್ಯ ನಾಮೇರಿ ರುಚಿ ನಾಮೇ ವೈಷ್ಣವ ರುಚಿ, ಸೇವಾ. ಜೀವೇ ದಯ, ವೈಷ್ಣವ ಸೇವಾ ಅಲ್ವಾ? ಸೊ ಅದು ನಮ್ಗೆ ನಾಮೇ ರುಚಿ, ಜೀವೇ ದಯ, ವೈಷ್ಣವ ಸೇವಾ, ಅದು ನಮ್ಗೆ ಸಂಬಂಧ, ಅಭಿಧೇಯ, ಪ್ರಯೋಜನವನ್ನ ನಮ್ಗೆ ಹೇಳುತ್ತೆ ಅಲ್ವಾ? ಸೊ ಸಂಬಂಧ ಜ್ಞಾನ ಯಾವ್ದದು? ಸೊ ಜೀವೇ ದಯ. ಸೊ ಜೀವೇ ದಯ ಅಂತಂದ್ರೆ ನಾವೆಲ್ಲನೂ ಸಹ ಭಗವಂತನ ಪಾರ್ಟ್ ಅಂಡ್ ಪಾರ್ಸಲ್. ನಾವೆಲ್ಲನೂ ಭಗವಂತನ ವಿಭಿನ್ನ ಅಂಶ. ನಾವು ಭಗವಂತನ ಮಕ್ಕಳು. ನಮಗೂ ಭಗವಂತನಿಗೆ ಏನ್ ಸಂಬಂಧ ಅಂತಂದ್ರೆ ಅವರು ತಂದೆ, ನಾವು ಅವರ ಮಕ್ಕಳು ಅಲ್ವಾ? ಅದು ಸಂಬಂಧ. ಅದರಿಂದ ನಮ್ಗೆ ಇವಾಗ ಏನ್ ಮಾಡ್ತಾ ಇದೀವಿ ನಾವು ಅದನ್ನ ಅರ್ಥಕೊಂಡ್ರೆ ಜೀವೇ ದಯೆ. ಎಲ್ಲರಲ್ಲೂ ಸಹ ನಮ್ಗೆ ದಯೆ ಅನ್ನೋದು ನಮ್ಗೆ ಬರುತ್ತೆ. ಎಲ್ಲರಲ್ಲೂ ನಾವು ಭಗವಂತನ ಕಾಣ್ಲಿಕ್ಕೆ ನಾವು ಶುರು ಮಾಡ್ತೀವಿ ಅಲ್ವಾ? ಸೊ ಇವಾಗ ಕಳೆದು ಹೋದ ಸಂಬಂಧವನ್ನ ನಾವು ಪುನರ್ ಸ್ಥಾಪನೆ ಮಾಡ್ಕೊಳೋದು ಹೇಗೆ? ಸೊ ನಾಮೇ ರುಚಿ. ನಾವು ಆ ನಾಮದಲ್ಲಿ ರುಚಿಯನ್ನ ಬೆಳೆಸ್ಕೋಬೇಕು ಅಲ್ವಾ? ನಮ್ಗೆ ಎಷ್ಟು ಜನ ಆಚಾರ್ಯರು ಎಷ್ಟು ತರ ಹೇಳ್ತಾರೆ, ಆ ನಾಮದಲ್ಲಿ ನಾವು ರುಚಿಯನ್ನ ಬೆಳೆಸ್ಕೊಳೋದ ಹೊರತು ನಾವು ಆ ಭಗವಂತನನ್ನ ನಾವು ಸಂಪರ್ಕಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಹೇಳ್ತಾರೆ ಅಲ್ವಾ? ಆ ನಾಮೇ ರುಚಿ, ಅದು ಅಭಿಧೇಯ. ಕಳೆದು ಹೋದ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ಇರುವಂತಹ ಮಾರ್ಗ ಏನು? ಭಕ್ತಿ. ಹೇಗೆ ಭಕ್ತಿ ಮಾಡೋದು? ನಾಮವನ್ನ ಜಪ ಮಾಡ್ಬೇಕು. ಕಲಿಯುಗದಲ್ಲಿ ಬೇರೆ ಇನ್ಯಾವುದೇ ಅನ್ಯ ಮಾರ್ಗ ಇಲ್ಲ, ಅನ್ಯ ಮಾರ್ಗ ಇಲ್ಲ, ಅನ್ಯ ಮಾರ್ಗ ಇಲ್ಲ ಅಂತ ಹೇಳ್ಬಿಟ್ಟು 3 ಸತಿ ಹೇಳ್ತಾರೆ ಅಲ್ವಾ? ಸೊ ನಮ್ಗೆ ಏನಾಗುತ್ತೆ ಕೊನೆಗೆ? ವೈಷ್ಣವ ಸೇವಾ. ಸೊ ಅದು ಪ್ರಯೋಜನ ಅಲ್ವಾ? ಸಂಬಂಧ, ಅಭಿಧೇಯ, ಪ್ರಯೋಜನ ಏನ್ ಸಿಗುತ್ತೆ ನಮ್ಗೆ? ವೈಷ್ಣವ ಸೇವಾ ಭಾಗ್ಯ ಸಿಗುತ್ತೆ. ವೈಷ್ಣವರನ್ನ ನಮ್ಗೆ ತೃಪ್ತಿ ಪಡಿಸಿದ್ರೆ ನಮ್ಗೆ ಏನಾಗುತ್ತೆ? ಆ ಭಗವಂತನ ಕರುಣೆಗೆ ಪಾತ್ರರಾಗ್ತೀವಿ. ಭಗವಂತನ ಕರುಣೆ ಸಿಕ್ಕಿದ್ರೆ ನಮ್ಗೆ ಆ ಭಗವಂತನ ಪ್ರೀತಿನ ನಾವು ಅನುಭವಿಸ್ಬೋದು ಅಲ್ವಾ? ಒಬ್ಬ ಜೀವಿಯ ಆ ಒಂದು ಕೊನೆಯ ಗುರಿ ಏನು ಅಂತಂದ್ರೆ ಆ ಭಗವಂತನ ಪ್ರೀತಿಯನ್ನ ಆಸ್ವಾದಿಸೋದು, ಭಗವಂತನ ನಾವು ಮುಖತಃ ನಾವು ಭೇಟಿ ಮಾಡೋದು ಅಲ್ವಾ? ಅದೇನೆ ಒಬ್ಬ ವ್ಯಕ್ತಿಯ ಆ ಕೊನೆಯ ಗುರಿ ಆಗಿರುತ್ತೆ. ಸೊ ಅದನ್ನ ನಾವು ಪಡ್ಕೋಬೇಕು ಅಂತಂದ್ರೆ ನಾವು ಇಲ್ಲಿ ವೈಷ್ಣವ ಸೇವೆನ ನಾವು ಮಾಡ್ಬೇಕಾಗತ್ತೆ. ಅದಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾ ಇದಾರೆ ಅಲ್ವಾ? ನಾವ್ ಇವಾಗ ಗುರು ಮಹಾರಾಜನನ್ನ ನಾವು ನೋಡ್ತಾ ಇದೀವಿ ಅಲ್ವಾ? ಇವಾಗ ಗುರು ಮಹಾರಾಜರನ್ನ ನೋಡಿದಾಗ ನಾವು ಬೇರೆಯವರಾದ್ರೆ ಅದನ್ನ ಅಪಾರ್ಥ ಮಾಡ್ಕೋತಾರೆ ಅವರ ಸ್ಥಿತಿಯನ್ನ ನೋಡಿದ್ರೆ. ಆದ್ರೆ ಅಲ್ಲಿ ಅವರು ಎಲ್ಲರಿಗೂ ಸೇವಾ ಅವಕಾಶವನ್ನ ಕೊಡ್ತಾ ಇದಾರೆ. ಎಲ್ಲರೂ ಪ್ಯೂರಿಫೈ ಆಗ್ತಾ ಇದ್ದಾರೆ. ಎಲ್ಲರೂ ಭಗವಂತನ ಅವರನ್ನ ಸೇವೆ ಮಾಡೋದ್ರ ಮೂಲಕ ಎಲ್ಲರೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಿದ್ದಾರೆ ಅಲ್ವಾ? ನಾವು ಇದನ್ನು ಸಹ ನಾವು ಕೇಳಿದ್ವಿ ಎಲ್ಲಿ ಲೀಲಾಮೃತದಲ್ಲಿ ಅಲ್ವಾ? ಯಾರು ಪ್ರಭುಪಾದರು ಅವರು ದಿನ ಅವರು ಆ ಪಬ್ಲಿಕೇಶನ್ ಮಾಡ್ತಾರಲ್ಲ, ಅವರ ಒಂದು ಅಂಗಡಿಗೆ ಹೋಗ್ತಾ ಇರ್ತಾರೆ ಅಲ್ವಾ? ಪ್ರತಿದಿನ ಹೋಗ್ತಾರೆ. ಅವ್ರಿಗೆ ಡೆಲ್ಲಿಯಲ್ಲಿದ್ದಾಗ ಊಟ ಮಾಡ್ಲಿಕ್ಕೂ ಸಹ ಹಣ ಇರೋದಿಲ್ಲ. ಆ ಬಿಸ್ಲಲ್ಲಿ ನಡ್ಕೊಂಡ್ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಇವಾಗ ಟ್ರಾನ್ಸ್ಪೋರ್ಟೇಶನ್ಗೂ ಸಹ ಹಣ ಇಲ್ಲ. ಅದಕ್ಕೆ ನಡ್ಕೊಂಡು ಆ ಬಿಸ್ಲಲ್ಲಿ ಹೋಗಿ ಆ ಜಳದಲ್ಲಿ ಹೋಗಿ ಅವ್ರ ಅಂಗಡಿನ ತಲುಪಿದಾಗ ಅಲ್ಲಿ ಅವ್ರಿಗೆ ನೀರ್ ಕುಡಿಬೇಕು ಅನ್ಸುತ್ತೆ ಅಲ್ವಾ? ಸೊ ಅವ್ರು ನೀರ್ ಕುಡಿಬೇಕು ಅಂತ ಹೇಳಿದಾಗ ಪ್ರತಿ ಸತಿನೂ ಸಹ ಅಲ್ಲಿರೋರ ಹತ್ರ ಕೇಳ್ತಾರೆ ಅವರು, ನನಗ್ ನೀರ್ ತಂದ್ಕೊಡಿ ಅಂತ ಹೇಳ್ಬಿಟ್ಟು ಅಲ್ವಾ? ಸೊ ಅವಾಗ ಆ ಅಂಗಡಿಯವ್ರಿಗೆ ಅನ್ಸುತ್ತೆ ಇದೇನಿದು ದಿನ ಬರ್ತಾರೆ, ಅಲ್ಲಿ ಗೊತ್ತಿದೆ ಎಲ್ಲಿದೆ ನೀರು ಅಂತ ಹೇಳ್ಬಿಟ್ಟು, ಯಾಕೆ ಇವ್ರು ನಮ್ಮನ್ನ ಕೇಳ್ತಾರೆ ಅಲ್ವಾ? ಸೊ ಅವರೇ ಹೋಗಿ ತಗೋಬೋದಲ್ಲ ಅಂತ ಅವ್ರಿಗೆ ಮನಸ್ಥಿತಿ ಬರುತ್ತೆ ಅಲ್ವಾ? ಸೊ ಅದಕ್ಕೆ ನಮ್ಗೆ ಎಕ್ಸ್ಪ್ಲನೇಷನ್ ಏನ್ ಕೊಡ್ತಾರೆ ನಮ್ಗೆ? ಸೊ ಅಂದ್ರೆ ಪ್ರಭುಪಾದರು ಅವರಿಂದ ಸೇವೆಯನ್ನ ಮಾಡಿಸ್ಕೊತಾ ಇದ್ದಾರೆ. ಸೊ ದಟ್ ಅವ್ರೆಲ್ಲರೂ ಸಹ ಈಗ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ. ಅವ್ರೆಲ್ಲರೂ ಸಹ ಈಗ ಪ್ಯೂರಿಫೈ ಆಗ್ಲಿ ಅಂತ ಹೇಳ್ಬಿಟ್ಟು, ಅವರೆಲ್ಲರೂ ಪರಿಶುದ್ಧರಾಗ್ಲಿ ಅಂತ ಹೇಳ್ಬಿಟ್ಟು ಪ್ರಭುಪಾದರಿಗೆ ಸೇವೆಯನ್ನ ಮಾಡಿ ಅಲ್ವಾ? ಸೊ ಅಂದ್ರೆ ಆ ವೈಷ್ಣವ ಸೇವೆ ಮಾಡಿದ್ರೆ ಸೊ ನಮ್ಗೆ ಆ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ. ಅದು ತುಂಬಾ ಮುಖ್ಯವಾಗಿರೋ ಒಂದು ವಿಷಯವನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಈಶ್ವರ ಪುರಿ ಅವರು ತಮ್ಮ ಸೇವೆಯಿಂದ ಗುರುಗಳನ್ನು ಪರಮ ತೃಪ್ತಿಗೊಳಿಸಿದರು ಮತ್ತು ಗುರುಗಳ ಆಶೀರ್ವಾದದಿಂದ ಎಂತಹ ಮಹಾನ್ ವ್ಯಕ್ತಿಗಳಾದರೆಂದರೆ ಶ್ರೀ ಚೈತನ್ಯ ಮಹಾಪ್ರಭು ಅವರು ಇವರನ್ನು ತಮ್ಮ ಆಧ್ಯಾತ್ಮಿಕ ಗುರುವಾಗಿ ಸ್ವೀಕರಿಸಿದರು. ನೋಡಿ, ಚೈತನ್ಯ ಮಹಾಪ್ರಭುವಿಗೆ ಅವ್ರಿಗೆ ಗುರುವಾಗ್ಬೇಕು ಅಂತಂದ್ರೆ ಅವ್ರಿಗೆ ಎಷ್ಟು ಒಂದು ಅರ್ಹತೆ ಇರ್ಬೇಕು ಅಲ್ವಾ? ನೋಡಿ, ಆ ಅರ್ಹತೆಯನ್ನ ಅವ್ರು ಹೇಗ್ ಪಡ್ಕೊಂಡ್ರು ಈಶ್ವರಪುರಿ ಅವರು ತಮ್ಮ ಆಧ್ಯಾತ್ಮಿಕ ಗುರುಗಳ ಸೇವೆಯನ್ನ ಮಾಡಿರೋದ್ರಿಂದ ಅವರು ಅಂತಹ ಒಂದು ಸ್ಥಾನವನ್ನ ಪಡ್ಕೊಂಡ್ರು. ನಾವಿವಾಗ ಏನಂತೀವಿ ಈಶ್ವರಪುರಿ ಅವರನ್ನ? ಅವರು ಚೈತನ್ಯ ಮಹಾಪ್ರಭುಗಳ ಗುರುಗಳು ಅಲ್ವಾ? ಚೈತನ್ಯ ಮಹಾಪ್ರಭುಗಳು ಯಾರು? ಅವರು ಬೇರೆ ಯಾರು ಅಲ್ಲ, ಸ್ವತಃ ಕೃಷ್ಣ, ದೇವೋತ್ತಮ ಪರಮಪುರುಷ ಕೃಷ್ಣ ಅಲ್ವಾ? ಸೊ ಮತ್ತೆ ಈಗ ಈಶ್ವರಪುರಿ ಅವರು ಶ್ರೀ ಚೈತನ್ಯ ಮಹಾಪ್ರಭು ಅವರಿಗೆ ಗುರುಗಳಾಗಿದ್ದರು. ಆದರೆ ಶ್ರೀ ಚೈತನ್ಯರನ್ನು ದೀಕ್ಷೆಗೆ ತೊಡಗಿಸುವ ಮೊದಲು ನವದ್ವೀಪಕ್ಕೆ ಹೋಗಿ ಅವರು ಗೋಪಿನಾಥ ಆಚಾರ್ಯರವರ ಮನೆಯಲ್ಲಿ ಕೆಲವು ತಿಂಗಳು ವಾಸ ಮಾಡಿದರು. ಅಲ್ಲಿ ಕೃಷ್ಣ ಲೀಲಾಮೃತವನ್ನು ಪಠಿಸಿ ಚೈತನ್ಯ ಪ್ರಭುವನ್ನು ಅವರು ಸೇವಿಸಿದರು. ಇದನ್ನು ಶ್ರೀ ಚೈತನ್ಯ ಭಾಗವತದ ಆದಿಕಾಂಡ 7ನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ ಅಲ್ವಾ? ಶ್ರೀ ಚೈತನ್ಯ ಭಾಗವತ ಅದನ್ನ ಬರ್ದಿರೋರು ಯಾರು? ಶ್ರೀ ಚೈತನ್ಯ ಭಾಗವತವನ್ನ ಬರ್ದಿರೋರು ಯಾರು? ಹರೇ ಕೃಷ್ಣ. ಬೃಂದಾವನ ದಾಸ್ ಬೃಂದಾವನ ದಾಸ ಠಾಕೂರ್ ಅವ್ರು ಬರ್ದಿರೋದು ಅಲ್ವಾ? ಅವ್ರು ಬೇರೆ ಯಾರು ಅಲ್ಲ, ವೇದವ್ಯಾಸರು ಅಂತ ಹೇಳ್ತಾರೆ ಅಲ್ವಾ? ಸೊ ಅವರು ಭಾಗವತವನ್ನ ಬರೆದ್ರು.
ಸೊ ಈಗ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಜೊತೆ ಬಂದಾಗ ಅವ್ರು ಇವಾಗ ಚೈತನ್ಯ ಭಾಗವತವನ್ನ ಬರೆದ್ರು. ಅದನ್ನ ಮೊದಲು ಚೈತನ್ಯ ಮಂಗಳ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಸೊ ಆಮೇಲೆ ಇನ್ನೊಂದು ಪುಸ್ತಕ ಚೈತನ್ಯ ಮಂಗಳ ಅಂತ ಇರೋದ್ರಿಂದ ಅವ್ರು ಅದನ್ನ ಚೈತನ್ಯ ಭಾಗವತ ಅಂತ ಹೇಳ್ಬಿಟ್ಟು ಅದನ್ನ ಹೆಸರು ಬದಲಾವಣೆ ಮಾಡಿದ್ರು ಅಲ್ವಾ. ಈ ಚೈತನ್ಯ ಭಾಗವತದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಸೊ ಈಶ್ವರಪುರಿಯವರು ಚೈತನ್ಯ ಮಹಾಪ್ರಭುಗಳಿಗೆ ಗುರುವಾಗ್ಲಿಕ್ಕಿನ ಮುಂಚೆ ನೋಡಿ ಅವ್ರು ಏನೋ ಒಂದು ಆಸ್ಟರಿಟೀಸ್ ತಪಸ್ಯೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ನವದ್ವೀಪಕ್ಕೆ ಹೋಗ್ಬಿಟ್ಟು ಗೋಪಿನಾಥ ಆಚಾರ್ಯ ಅನ್ನೋರ್ ಮನೆಯಲ್ಲಿ ಅವರು ಕೆಲವು ತಿಂಗಳು ವಾಸ ಮಾಡಿ ಅಲ್ಲಿ ಕೃಷ್ಣ ಲೀಲಾಮೃತವನ್ನ ಪಠಿಸ್ತಾರೆ ಅಲ್ವಾ. ಯಾಕಂದ್ರೆ ಅವ್ರು ಸಹ ಒಂದು ಅರ್ಹತೆಯನ್ನ ಪಡ್ಕೋಬೇಕು ಚೈತನ್ಯ ಮಹಾಪ್ರಭುಗಳಿಗೆ ಗುರುವಾಗ್ಬೇಕು ಅಂದ್ರೆ ಅಲ್ವಾ. ಅದನ್ನ ಅವರು ಪಠಿಸಿದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ತಮ್ಮ ಆಧ್ಯಾತ್ಮಿಕ ಗುರುಗಳಿಗೆ ಎಲ್ಲರೂ ಹೇಗೆ ನಿಶ್ಚಯ ಶಿಷ್ಯರಾಗಿರಬೇಕು ಎನ್ನುವುದನ್ನು ಬೇರೆಯವರಿಗೆ ಕಲಿಸುವುದಕ್ಕಾಗಿ ಪರಮ ಪುರುಷ ಶ್ರೀ ಚೈತನ್ಯ ಮಹಾಪ್ರಭು ಅವರು ಶ್ರೀ ಈಶ್ವರಪುರಿ ಅವರ ಹುಟ್ಟಿದೂರಾದ ಕುಮಾರಹಟ್ಟಕ್ಕೆ ಹೋಗಿ ಅಲ್ಲಿಂದ ಒಂದಿಷ್ಟು ಮಣ್ಣನ್ನು ಸಂಗ್ರಹಿಸಿ ತಂದರು. ನೋಡಿ, ಅವರು ದೇವೋತ್ತಮ ಪರಮ ಪುರುಷ ಆದ್ರೂ ಸಹ ಗುರುಗಳಿಗೆ ಹೇಗೆ ಸೇವೆಯನ್ನ ಮಾಡ್ಬೇಕು, ಅವ್ರಿಗೆ ಹೇಗೆ ನಿಷ್ಠಾವಂತರಾಗಿರ್ಬೇಕು ಅನ್ನೋದನ್ನ, ನಿಷ್ಠಾವಂತ ಶಿಷ್ಯರಾಗಿರ್ಬೇಕು ಅನ್ನೋದನ್ನ ತೋರಿಸ್ಲಿಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವರು ಈಶ್ವರಪುರಿಯವರ ವಾಸಸ್ಥಾನವಾದಂತಹ ಹುಟ್ಟೂರಾದಂತಹ ಕುಮಾರಹಟ್ಟಕ್ಕೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಮಣ್ಣನ್ನ ತಗೊಂಡ್ ಬಂದು, ಅವರ ಪಾದದ ಧೂಳು ಇರುತ್ತೆ ಆ ಮಣ್ಣಲ್ಲಿ ಅಲ್ವಾ, ಅವರಲ್ಲಿ ಓಡಾಡಿರ್ತಾರೆ, ಆ ಪಾದದ ಧೂಳು ಇರುವಂತಹ ಮಣ್ಣನ್ನ ತಗೊಂಡ್ ಬಂದು ಅವ್ರ ಹತ್ರ ಇಟ್ಕೊಂಡು ಅವರು ಜೀವನ ಪೂರ್ತಿ ಒಂದೊಂದು ಕಾಳನ್ನ ಅವರು ದಿನ ಸೇವಿಸ್ತಾ ಇದ್ರಂತೆ ಅಲ್ವಾ. ಈಗ್ಲೂ ಸಹ ಅದೇ ವಾಡಿಕೆ ಬಂದಿದೆ. ಅಂದ್ರೆ ಚೈತನ್ಯ ಮಹಾಪ್ರಭು ಏನ್ ಮಾಡಿದ್ರು, ಈಗ ಅವರ ಆಧ್ಯಾತ್ಮಿಕ ಗುರುಗಳ ಊರಿಗೆ ಹೋಗಿ ಅವರು ಮಣ್ಣನ್ನ ತಗೊಂಡ್ ಬಂದ್ರಲ್ಲ, ಅದೇ ತರ ಸೊ ಇಲ್ಲಿ ಚೈತನ್ಯ ಮಹಾಪ್ರಭು ಅವರ ನಡವಳಿಕೆಯ ಉದಾಹರಣೆ ಎಂಬಂತೆ ಅಲ್ಲಿಗೆ ಹೋಗಿ ಮಣ್ಣನ್ನು ಸಂಗ್ರಹಿಸುವುದು ಈಗ ಭಕ್ತರಿಗೆ ಸಂಪ್ರದಾಯವಾಗಿ ಹೋಗಿದೆ. ಇವಾಗ ಅವರು ಸಹ, ಬೇರೆ ಭಕ್ತರು ಸಹ ಕುಮಾರಹಟ್ಟಕ್ಕೆ ಹೋಗಿ ಅವರು ಸಹ ಒಂದು ಇಡೀ ಮಣ್ಣನ್ನ ತಂದು ಚೈತನ್ಯ ಮಹಾಪ್ರಭು ಹೇಗೆ ಅವರು ಅದನ್ನ ಸೇವಿಸಿದ್ರು ಅದನ್ನ ಈಗ ಅವರ ಶಿಷ್ಯರೆಲ್ಲರೂ ಸಹ ಅದನ್ನೇ ಅವರು ಅನುಸರಿಸ್ತಾ ಇದ್ದಾರೆ. ಸೊ ಶ್ಲೋಕ 12. ನಿಜ ಚಿಂತ್ಯ ಶಕ್ತಿ ಮಾಲಿ ಆಯಿ ಸ್ಕಂದ ಹಾಯ ಸಕಲ ಶಾಕಾರ ಸೇಯಿ ಸ್ಕಂದ ಮೂಲಾಶ್ರಯ. ನಿಜ ಚಿಂತ್ಯ ಶಕ್ತಿ ಮಾಲಿ ಆಯಿ ಸ್ಕಂದ ಹಾಯ ಸಕಲ ಶಾಕಾರ ಸೇಯಿ ಸ್ಕಂದ ಮೂಲಾಶ್ರಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ಇಷ್ಟೇ ಇರುವುದು ಮಾತಾಜಿ, ಮತ್ತೆ ಇನ್ನೊಂದು PDF ಅಲ್ಲಿ ಇದೆ. ನಾನೇ ಇದನ್ನ ಓದ್ಬಿಡ್ಲಾ ಮಾತಾಜಿ? ಯಾರಾದ್ರೂ ಬುಕ್ ಇರೋರ ಹತ್ರ ಓದಿಸ್ತೀರಾ? ಇದನ್ನು ನಾನು ಇದನ್ನು ನೀವೇ ಓದ್ಬಿಡಿ ಮಾತಾಜಿ. ಓದಿಬಿಡಿ ಮಾತಾಜಿ. ನೀವ್ ಓದಿ ಮಾತಾಜಿ. ಇಲ್ಲಿ ಇದೆಯಲ್ಲ ಶ್ಲೋಕ ಮತ್ತೆ ಇದು ಪದಾರ್ಥ ಓದಿ, ನಾನು ಅನುವಾದ ಓದ್ಬಿಡ್ತೀನಿ. ಅದು 2 ಲೈನ್ ಇರೋದು ಅನುವಾದನೂ ಸಹ. ಓಕೆ ಮಾತಾಜಿ. ಹ್ಮ್. ನಿಜ ಚಿಂತ್ಯ ಶಕ್ತಿಯ ಮಾಲಿ ಹಯ್ಯ ಸ್ಕಂದ ಹಯ ಸಕಲ ಶಾಖರ ಸೇಯಿ ಸ್ಕಂದ ಮೂಲಾಶ್ರಯ. ನಿಜ ಅವನ ಸ್ವಂತ, ಅಚಿಂತ್ಯ ಶಕ್ತಿಯಿಂದ, ಮಾಲಿ ತೋಟಗಾರ, ಹಯ್ಯ ಆಗುವುದು, ಸ್ಕಂದ ಕಾಂಡ, ಹಯ ಆಯಿತು, ಸಕಲ ಶಾಖಾರ ಬೇರೆಲ್ಲ, ಸಕಲ ಎಲ್ಲವೂ, ಶಾಖಾರ ಬೇರೆಲ್ಲ ರೆಂಬೆಗಳ, ಸೇಯಿ ಅದು ಸ್ಕಂದ ಕಾಂಡ, ಮೂಲಾಶ್ರಯ ಮೂಲ ಆಧಾರ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅನುವಾದ. ತಮ್ಮ ಅಚಿಂತ್ಯ ಶಕ್ತಿಗಳಿಂದ ಪ್ರಭುಗಳು ಏಕಕಾಲದಲ್ಲಿ ತೋಟದ ಮಾಲಿ, ಕಾಂಡ ಮತ್ತು ರೆಂಬೆಗಳು ಎಂದು ತಾನಾಗಿ ಹಾಗೆ ಹೋದರು. ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಅಚಿಂತ್ಯ ಶಕ್ತಿ. ನಾವು ನೋಡಿದ್ವಿ ಅಲ್ವಾ ಭಗವಂತನ ಅಚಿಂತ್ಯ ಶಕ್ತಿ. ಅವ್ರು ಏಕಕಾಲದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ. ಅವ್ರು ಒಳಗೂ ಇರ್ತಾರೆ, ಹೊರಗಡೆನೂ ಇರ್ತಾರೆ. ಅವರು ತಮ್ಮ ನಿಜಧಾಮ ಗೋಲೋಕ ವೃಂದಾವನದಲ್ಲಿ ಇರ್ತಾರೆ, ಮತ್ತೆ ಇಲ್ಲಿ ಭೌತಿಕ ಪ್ರಪಂಚದಲ್ಲೂ ಅವರು ಇರ್ತಾರೆ ಅಲ್ವಾ. ಮತ್ತೆ ಏಕಕಾಲದಲ್ಲಿ ಅವರು ತಮ್ಮನ್ನ ತಾವು ವಿಸ್ತರಿಸ್ಕೋತಾರೆ. ನಾವು ರಾಸ ನೃತ್ಯದಲ್ಲಿ ನೋಡಿದ್ವಿ, ಮತ್ತೆ ಆ ದ್ವಾರಕೆಯಲ್ಲಿ 16,108 ಪತ್ನಿಯರ ಮನೆಯಲ್ಲಿ ನಾವು ನೋಡಿದ್ವಿ ಕೃಷ್ಣನನ್ನ ಏಕಕಾಲದಲ್ಲಿ ಅಲ್ವಾ. ಅವರ ಶಕ್ತಿ ಅಚಿಂತ್ಯ. ನಮ್ಮ ಈ ಒಂದು ಭೌತಿಕ ಇಂದ್ರಿಯಗಳಿಂದ, ಮೆದುಳಿನಿಂದ ಅವರನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ತರನೇ ಇಲ್ಲೂ ಸಹ ಈಗ ಈ ಭಕ್ತಿ ವೃಕ್ಷಕ್ಕೆ ಏಕಕಾಲದಲ್ಲಿ ಚೈತನ್ಯ ಮಹಾಪ್ರಭುಗಳು ಏನೇನಾಗಿದ್ದಾರೆ, ಅವರು ತೋಟದ ಮಾಲಿ ಆಗಿದ್ದಾರೆ, ಅದರ ಕಾಂಡನೂ ಅವರೇ ಆಗಿದ್ದಾರೆ, ರೆಂಬೆಗಳು ಅವರೇ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಶ್ಲೋಕ 13, 14, 15. ಪರಮಾನಂದ ಪುರಿ ಆರ ಕೇಶವ ಭಾರತಿ, ಬ್ರಹ್ಮಾನಂದಪುರಿ ಆರ ಬ್ರಹ್ಮಾನಂದ ಭಾರತಿ, ವಿಷ್ಣುಪುರಿ ಕೇಶವಪುರಿ ಪುರಿ ಕೃಷ್ಣಾನಂದ, ಶ್ರೀ ನೃಸಿಂಹ ತೀರ್ಥ ಆರ ಪುರಿ ಸುಖಾನಂದ, ಏಯಿ ನವ ಮೂಲ ನಿಕಸಿಲ ವೃಕ್ಷ ಮೂಲೆ, ಏಯಿ ನವ ಮೂಲೆ ವೃಕ್ಷ ಕರಿಲ ನಿಶ್ಚಲೆ. ಲಕ್ಷ್ಮೀ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಶ್ಲೋಕ 13, 14, 15.
ಬ್ರಹ್ಮಾನಂದಪುರಿ ಆರ ಕೇಶವ ಭಾರತಿ, ಬ್ರಹ್ಮಾನಂದಪುರಿ ಆರ ಬ್ರಹ್ಮಾನಂದ ಭಾರತಿ, ವಿಷ್ಣುಪುರಿ ಕೇಶವಪುರಿ ಪುರಿ ಕೃಷ್ಣಾನಂದ, ಶ್ರೀ ನರಸಿಂಹ ತೀರ್ಥ ಆರ ಪುರಿ ಸುಖಾನಂದ, ಏಯಿ ನವ ಮೂಲ ನಿಕಸಿಲ ವೃಕ್ಷ ಮೂಲೆ, ಏಯಿ ನವ ಮೂಲೆ ವೃಕ್ಷ ಕರಿಲ ನಿಶ್ಚಲೆ. ಪರಮಾನಂದಪುರಿ ಆರ ಮತ್ತು ಕೇಶವ ಭಾರತಿ, ಬ್ರಹ್ಮಾನಂದಪುರಿ ಆರ ಮತ್ತು ಬ್ರಹ್ಮಾನಂದ ಭಾರತಿ, ವಿಷ್ಣುಪುರಿ ಕೇಶವಪುರಿ ಪುರಿ ಕೃಷ್ಣಾನಂದಪುರಿ, ಶ್ರೀ ನರಸಿಂಹತೀರ್ಥ ಆರ ಮತ್ತು ಪುರಿ ಸುಖಾನಂದಪುರಿ, ಏಯಿ ನವ ಈ 9ರಲ್ಲಿ ಮೂಲ ಬೇರುಗಳು, ನಿಕಸಿಲ ಅಂಕುರಿಸಿದ ವೃಕ್ಷ ಮೂಲೆ ಮರದ ಕಾಂಡದಲ್ಲಿ, ಏಯಿ ನವ ಮೂಲೆ ಈ 9 ಬೇರುಗಳಲ್ಲಿ ವೃಕ್ಷ ಮರ, ಕರಿಲ ನಿಶ್ಚಲೆ ಬಹುಬೇಗ ದೃಢವಾಯಿತು. ಅನುವಾದ: ಪರಮಾನಂದಪುರಿ ಕೇಶವ ಭಾರತಿ, ಬ್ರಹ್ಮಾನಂದಪುರಿ ಮತ್ತು ಬ್ರಹ್ಮಾನಂದ ಭಾರತಿ, ಶ್ರೀ ವಿಷ್ಣುಪುರಿ ಕೇಶವಪುರಿ ಕೃಷ್ಣಾನಂದಪುರಿ, ಶ್ರೀ ನರಸಿಂಹತೀರ್ಥ ಮತ್ತು ಸುಖಾನಂದಪುರಿ ಇವೆಲ್ಲ 9 ಸನ್ಯಾಸಿ ಬೇರುಗಳು ಆ ಮರದ ಕಾಂಡದಿಂದ ಅಂಕುರಿಸಿದವು. ಹೀಗೆ ಈ 9 ಬೇರುಗಳು ಶಕ್ತಿಯಿಂದ ಆ ಮರ ದೃಢವಾಗಿ ನಿಂತಿತು. ಭಾವಾರ್ಥ ಓದ್ಲ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಭಾವಾರ್ಥ: ಪರಮಾನಂದಪುರಿಯವರು ಉತ್ತರ ಪ್ರದೇಶದ ತ್ರಿಹುಟ್ ಜಿಲ್ಲೆಯ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಮಾಧವೇಂದ್ರಪುರಿ ಇವರ ಗುರುಗಳು. ಮಾಧವಪುರಿ ಅವರಿಗೆ ಸಂಬಂಧಿಸಿದಂತೆ ಪರಮಾನಂದಪುರಿ ಅವರು ಶ್ರೀ ಚೈತನ್ಯ ಮಹಾಪ್ರಭು ಅವರಿಗೆ ತುಂಬಾ ಪ್ರಿಯರಾದವರು. ಚೈತನ್ಯ ಭಾಗವತ ಅಂತ್ಯಕಾಂಡದಲ್ಲಿ ಕೆಳಕಾಣಿಸಿದಂತೊಂದು ಹೇಳಿಕೆ ಇದೆ. ಸನ್ಯಾಸೀರ ಮಧ್ಯೆ ಈಶ್ವರೇರ ಪ್ರಿಯ ಪಾತ್ರ, ಆರಾನಾಯಿ ಏಕಪುರಿ ಗೋಸಾಯಿ ಸೇ ಮಾತ್ರ, ದಾಮೋದರ ಸ್ವರೂಪ ಪರಮಾನಂದ ಪುರಿ ಸನ್ಯಾಸಿ ವಾರ್ಷಾದೆ, ಏಯಿ ದುಯಿ ಅಧಿಕಾರಿ ನರವದಿ ನಿಕಟೆ ತಾಕೇನ, ದುಯಿ ಜನ ಪ್ರಭುರ ಸನ್ಯಾಸೆ ಕರೆ ದಂಡೇರ ಗ್ರಹಣ, ಪುರಿ ಧ್ಯಾನ ಪರ ದಾಮೋದರೇರ ಕೀರ್ತನ, ಯಥಾ ಪ್ರೀತಿ ಈಶ್ವರೇರ ಪೂರಿ ಗೋಸಾಯಿ ರೇ, ದಾಮೋದರ ಸ್ವರೂಪೆರೆಯೋ ತಥ ಪ್ರೀತಿ ಕರೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನಾಗವಾಣಿ ಮಾತಾಜಿ, ನೀವು ಓದ್ತಿದ ಮಾತಾಜಿ? ನಾಗವಾಣಿ ಮಾತಾಜಿ, ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಓದ್ತೀನಿ ಮಾತಾಜಿ. ತಮ್ಮ ಸನ್ಯಾಸಿ ಶಿಷ್ಯರಲ್ಲಿ ಈಶ್ವರಪುರಿ ಮತ್ತು ಪರಮಾನಂದಪುರಿ ಅವರು ಮಾಧವೇಂದ್ರಪುರಿ ಅವರಿಗೆ ಪರಮಪ್ರಿಯರಾಗಿದ್ದರು. ಅಂತೆಯೇ ಪರಮಾನಂದಪುರಿ ಅವರು ಒಬ್ಬ ಸನ್ಯಾಸಿಯೇ ಆಗಿದ್ದ ಸ್ವರೂಪ ದಾಮೋದರ ಅವರ ಹಾಗೆ ಶ್ರೀ ಚೈತನ್ಯ ಮಹಾಪ್ರಭು ಅವರ ಅತಿ ಪ್ರಿಯರಾಗಿದ್ದರು ಮತ್ತು ನಿರಂತರ ಜೊತೆಗಾರರೂ ಆಗಿದ್ದರು. ಶ್ರೀ ಚೈತನ್ಯ ಮಹಾಪ್ರಭು ಅವರು ಸನ್ಯಾಸವನ್ನು ಸ್ವೀಕರಿಸಿದಾಗ ಪರಮಾನಂದಪುರಿ ಅವರು ದಂಡವನ್ನು ಸಮರ್ಪಿಸಿದರು. ಪರಮಾನಂದಪುರಿ ಅವರು ಯಾವಾಗಲೂ ಧ್ಯಾನದಲ್ಲಿರುತ್ತಿದ್ದರು ಮತ್ತು ಶ್ರೀ ಸ್ವರೂಪ ದಾಮೋದರ ಅವರು ಯಾವಾಗಲೂ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವುದರಲ್ಲಿ ನಿರತರಾಗಿರುತ್ತಿದ್ದರು. ಶ್ರೀ ಚೈತನ್ಯ ಮಹಾಪ್ರಭು ಅವರು ತಮ್ಮ ಆಧ್ಯಾತ್ಮಿಕ ಗುರುಗಳಾದ ಈಶ್ವರಪುರಿ ಅವರಿಗೆ ಸಂಪೂರ್ಣವಾಗಿ ಗೌರವಗಳನ್ನು ಅರ್ಪಿಸಿದಂತೆಯೇ ಪರಮಾನಂದಪುರಿ ಮತ್ತು ಸ್ವರೂಪ ದಾಮೋದರ ಅವರಿಗೆ ಅದೇ ರೀತಿ ಗೌರವ ಸಮರ್ಪಿಸುತ್ತಿದ್ದರು. ಚೈತನ್ಯ ಭಾಗವತ ಅಂತ್ಯಕಾಂಡ ಅಧ್ಯಾಯ 3 ಇದರಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಅವರು ಮೊಟ್ಟ ಮೊದಲು ಪರಮಾನಂದಪುರಿ ಅವರನ್ನು ನೋಡಿದಾಗ ಕೆಳಕಾಣಿಸಿದಂತೆ ಹೇಳಿದ್ದಾರೆ. ಮತಾಜಿ ಓದ್ಲ ಮತಾಜಿ ಸಾಕ? ಅಷ್ಟು ಓದಿ ಮಾತಾಜಿ, ಓದಿ ಮುಂದಕ್ಕೆ. ಆಜಿ ಧನ್ಯ ಲೋಚನ ಸಫಲ ಆಜಿ ಜನ್ಮ, ಸಫಲ ಅಮರ ಆಜಿ ಜೈಲ ಸರ್ವಧರ್ಮ, ಪ್ರಭು ಬಲೆ ಆಜಿ ಮೋರ ಸಫಲ ಸನ್ಯಾಸ, ಆಜಿ ಮಾಧವೇಂದ್ರ ಮೋರೆ ಹಾಯಿಲ ಪ್ರಕಾಶ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಮುಂದಕ್ಕೆ ಓದಿ. ಹರೇ ಕೃಷ್ಣ ಮಾತಾಜಿ.
ಓದ್ತೀನಿ. ನನ್ನ ಕಣ್ಣುಗಳು, ನನ್ನ ಮನಸ್ಸು, ನನ್ನ ಮತ ಸಂಬಂಧ ಚಟುವಟಿಕೆಗಳು ಮತ್ತು ನನ್ನ ಸನ್ಯಾಸ ಧರ್ಮದ ಅಂಗೀಕಾರ ಮೊದಲಾದವೆಲ್ಲ ಈಗ ಪರಿಪೂರ್ಣವಾಗಿವೆ. ಏಕೆಂದರೆ ಈ ದಿವಸ ಮಾಧವೇಂದ್ರ ಪುರಿಯವರು ಪರಮಾನಂದ ಪುರಿಯವರ ರೂಪದಲ್ಲಿ ನನ್ನ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಚೈತನ್ಯ ಭಾಗವತ ಮುಂದೆ ಹೇಳುತ್ತದೆ, ಕಥೋಕ್ಷಣೆ ಅನ್ಯೋ ಅನ್ಯೇ ಕರೇಣ ಪ್ರಣಾಮ ಪರಮಾನಂದ ಪುರಿ ಚೈತನ್ಯೇರ ಪ್ರಿಯ ಧಾಮ. ಈ ರೀತಿ ತಮಗೆ ಅಪ್ರಿಯರಾಗಿದ್ದ ಪರಮಾನಂದ ಪುರಿಯವರೊಂದಿಗೆ ಶ್ರೀ ಚೈತನ್ಯ ಮಹಾಪ್ರಭು ಅವರು ಗೌರವಾನ್ವಿತ ಪ್ರಣಾಮಗಳನ್ನು ವಿನಿಮಯ ಮಾಡಿಕೊಂಡರು. ಪರಮಾನಂದ ಪುರಿಯವರು ಜಗನ್ನಾಥ ದೇವಾಲಯದ ಪಶ್ಚಿಮ ಭಾಗದ ಹಿಂದೊಂದು ಪುಟ್ಟ ಆಶ್ರಮವನ್ನು ಸ್ಥಾಪಿಸಿದ್ದರು. ಅಲ್ಲಿ ಅವರು ನೀರಿನ ಸರಬರಾಜಿಗಾಗಿ ಬಾವಿಯೊಂದನ್ನು ತೋಡಿಸಿದ್ದರು. ಹಾಗಿದ್ದರೂ ಬಾವಿ ನೀರು ಕಹಿಯಾಗಿತ್ತು. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭು ಅವರು ಶ್ರೀ ಜಗನ್ನಾಥನನ್ನು ಪ್ರಾರ್ಥಿಸಿ ಈ ಬಾವಿ ನೀರು ಸಿಹಿಯಾಗಲು ಗಂಗಾ ನದಿಯ ನೀರನ್ನು ಅದರೊಳಗೆ ಬರುವಂತಾಗಿಸಬೇಕು ಎಂದು ಕೋರಿದರು. ಶ್ರೀ ಜಗನ್ನಾಥ ಈ ಕೋರಿಕೆಯನ್ನು ಮನ್ನಿಸಿದಾಗ ಶ್ರೀ ಚೈತನ್ಯರು ಎಲ್ಲ ಭಕ್ತರಿಗೆ ಅಂದಿನಿಂದ ಪರಮಾನಂದಪುರಿ ಬಾವಿಯ ನೀರನ್ನು ಗಂಗಾ ನದಿ ನೀರು ಎಂದು ಪ್ರಸಿದ್ಧಗೊಳಿಸಬೇಕು ಮತ್ತು ಇಲ್ಲಿನ ನೀರನ್ನು ಕುಡಿಯುವ ಅಥವಾ ಸ್ನಾನಕ್ಕೆ ಉಪಯೋಗಿಸುವ ಯಾವ ಭಕ್ತರಿಗಾದರೂ ಗಂಗಾ ನದಿ ನೀರು ಕುಡಿದ ಅದರಲ್ಲಿ ಸ್ನಾನ ಮಾಡಿದಷ್ಟೇ ಫಲ ದೊರಕುತ್ತದೆ ಎಂದು ಹೇಳಿದರು. ಇಂತಹ ವ್ಯಕ್ತಿ ಖಂಡಿತವಾಗಿಯೂ ಪರಮಾತ್ಮನ ಬಗ್ಗೆ ಪರಿಶುದ್ಧ ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾನೆ. ಚೈತನ್ಯ ಭಾಗವತದಲ್ಲಿ ಅಂತ್ಯ 3.255 ಹೀಗೆ ಹೇಳಿದೆ. ಪ್ರಭು ಬಲೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. हरे कृष्ण माताजी. ಓದಿ ಮಾತಾಜಿ. प्रभु भले आमिये आचे ये पृथ्वी ते निश्चय ही जानिह पुरी ಗೋಸಾಯಿರ ಪ್ರೀತೆ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಹೇಳುತ್ತಿದ್ದುದುಂಟು, ನಾನು ಶ್ರೀ ಪರಮಾನಂದ ಪುರಿ ಅವರ ಅತ್ಯುತ್ತಮವಾದ ನಡವಳಿಕೆಯ ಕಾರಣದಿಂದಲೇ ಬದುಕಿದ್ದೇನೆ. ಗೌರ ಗಣೋದ್ದೇಶ ದೀಪಿಕಾ 118 ಹೇಳುತ್ತದೆ, ಪುರಿ ಶ್ರೀ ಪರಮಾನಂದೋಯ ಆಸೀತ್ ಉದ್ಧವ ಪುರ. ಪರಮಾನಂದ ಪುರಿ ಉದ್ಧವನಲ್ಲದೆ ಬೇರಾರು ಅಲ್ಲ. ಉದ್ಧವನು ಶ್ರೀಕೃಷ್ಣನ ಸ್ನೇಹಿತ ಮತ್ತು ಭ್ರಾತೃ ಸಂಬಂಧಿಯಾಗಿದ್ದವನು. ಚೈತನ್ಯ ಲೀಲಾದಲ್ಲಿ ಇದೇ ಉದ್ಧವನ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ನೇಹಿತನಾಗುತ್ತಾನೆ. ಅವರಿಬ್ಬರ ಶಿಷ್ಯ ಪರಂಪರೆಯ ಸಂಬಂಧ ಇದ್ದಂತೆ ಸೋದರ ಮಾವನು ಆಗುತ್ತಾನೆ. ಕೇಶವ ಭಾರತಿ, ಸರಸ್ವತಿ ಭಾರತಿ ಮತ್ತು ಪುರಿ ಸಂಪ್ರದಾಯಗಳು ದಕ್ಷಿಣ ಭಾರತದ ಶೃಂಗೇರಿ ಮಠದ ಸಂಪ್ರದಾಯಗಳಾಗಿದ್ದವು. ಶ್ರೀ ಕೇಶವ ಭಾರತಿ ಆ ಸಮಯದಲ್ಲಿ ಕಟ್ಟ ಎಂಬಲ್ಲಿದ್ದ ಆಶ್ರಮವೊಂದರಲ್ಲಿ ವಾಸವಾಗಿದ್ದರು. ಅವರು ಭಾರತಿ ಸಂಪ್ರದಾಯಕ್ಕೆ ಸೇರಿದ್ದವರಾಗಿದ್ದರು. ಕೆಲವು ಅಧಿಕೃತ ಅಭಿಪ್ರಾಯಗಳ ಪ್ರಕಾರ ಕೇಶವ ಭಾರತಿಯವರು ಶಂಕರ ಸಂಪ್ರದಾಯಕ್ಕೆ ಸೇರಿದವರಾಗಿದ್ದರೂ ಆ ಮೊದಲು ವೈಷ್ಣವರೊಬ್ಬರಿಂದ ದೀಕ್ಷೆ ಪಡೆದಿದ್ದವರು. ಮಾಧವೇಂದ್ರ ಪುರಿ ಅವರಿಂದ ದೀಕ್ಷೆ ಪಡೆದಿದ್ದರಿಂದ ಇವರು ವೈಷ್ಣವರೆನಿಸಿಕೊಂಡರೆಂದು ಮತ್ತು ಮಾಧವೇಂದ್ರ ಪುರಿ ಅವರಿಂದ ಸನ್ಯಾಸ ಪಡೆದರು ಎಂದು ಅನೇಕರು ಹೇಳುತ್ತಾರೆ. ಕೇಶವ ಭಾರತಿಯವರಿಂದ ಪ್ರಾರಂಭವಾದ ದೇವಾಲಯದ ಮತ್ತು ದೈವದ ಆರಾಧನೆ ಇಂದಿಗೂ ಭರದ್ವಾನ್ ಜಿಲ್ಲೆಯ ಕಾಂದರ ಅಂಚೆಗೊಳಪಟ್ಟಿರುವ ಕಾಟುಂದಿ ಎನ್ನುವ ಗ್ರಾಮದಲ್ಲಿ ಚಾಲ್ತಿಯಲ್ಲಿದೆ. ಆ ಮಠದ ಆಡಳಿತಗಾರ ಪ್ರಕಾರ ಅಲ್ಲಿನ ಅರ್ಚಕರು ಕೇಶವ ಭಾರತಿಯವರ ವಂಶದವರು ಮತ್ತು ಕೆಲವರು ಇಲ್ಲಿ ದೇವರ ಪೂಜೆ ಮಾಡುವವರು ಕೇಶವ ಭಾರತಿಯವರ ಮಕ್ಕಳ ಸಂತತಿಯವರು ಎಂದು ಹೇಳುತ್ತಾರೆ. ಅವರ ಕೌಟುಂಬಿಕ ಜೀವನದಲ್ಲಿ ಅವರಿಗೆ 2 ಮಕ್ಕಳಿದ್ದರು, ನಿಶಾಪತಿ ಮತ್ತು ಉಷಾಪತಿ. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಅಲ್ಲಿಗೊಮ್ಮೆ ಭೇಟಿ ನೀಡಿದ್ದಾಗ ನಿಜಾಪತಿಯ ಕುಟುಂಬಕ್ಕೆ ಸೇರಿದ ಶ್ರೀನಕಡಿಚಂದ್ರ ವಿದ್ಯಾರತ್ನ ಎನ್ನುವ ಒಬ್ಬ ಬ್ರಾಹ್ಮಣರು ಅಲ್ಲಿನ ಅರ್ಚಕರಾಗಿದ್ದರು. ಕೆಲವರ ಪ್ರಕಾರ ದೇವಾಲಯದ ಅರ್ಚಕರು ಕೇಶವ ಭಾರತಿ ಅವರ ಸೋದರನ ಕುಟುಂಬದವರು. ಮತ್ತೆ ಇನ್ನೂ ಒಂದು ಅಭಿಪ್ರಾಯವಿದೆ. ಕೇಶವ ಭಾರತಿ ಅವರ ಶಿಷ್ಯರಾಗಿದ್ದ ಮಾಧವ ಭಾರತಿ ಅವರ ಸಂತತಿಯವರು ಅರ್ಚಕರಾಗಿದ್ದರು. ಮಾಧವ ಭಾರತಿ ಅವರ ಶಿಷ್ಯ ಬಾಲಭದ್ರ
ಮುಂದೆ ತಾವು ಭಾರತೀ ಸಂಪ್ರದಾಯದ ಪ್ರಕಾರ ಸನ್ಯಾಸಿಯಾದವರು. ಅವರಿಗೆ ದಾಂಪತ್ಯ ಜೀವನದಲ್ಲಿ ಮದನ ಮತ್ತು ಗೋಪಾಲ ಎಂಬಿಬ್ಬರು ಮಕ್ಕಳಿದ್ದರು. ಭಾರತಿ ಎನ್ನುವ ವಂಶನಾಮವಿದ್ದ ಮದನ ಔರಿಯ ಎನ್ನುವ ಗ್ರಾಮದಲ್ಲಿ ವಾಸ ಮಾಡಿದರು ಮತ್ತು ಬ್ರಹ್ಮಚಾರಿ ವಂಶನಾಮದ ಗೋಪಾಲ ದೆಂದುಡ ಎನ್ನುವ ಗ್ರಾಮದಲ್ಲಿ ವಾಸಿಸಿದರು. ಇವೆರಡು ಕುಟುಂಬಗಳ ಸಂತತಿಯ ಅನೇಕರು ಇನ್ನೂ ಜೀವಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸವಿತಾ ಬೇಬಿ ಮಾತಾಜಿ, ಸವಿತಾ ಬೇಬಿ ಮಾತಾಜಿ, ಮೋಟೋಜಿ 82. ನಂದಿನಿ ಮಾತಾಜಿ ಓದಿ ಮುಂದಕ್ಕೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿಂದ ಮಾತಾಜಿ. ಗೌರ ಗಣೋದ್ದೇಶ. ಗೌರ ಗಣೋದ್ದೇಶ ದೀಪಿಕಾದಲ್ಲಿ 52 ಹೀಗೆ ಹೇಳಿದೆ. ಮಥುರಾರಾಯಂ ಯಜ್ಞ ಸೂತ್ರಂ ಪೂರ ಕೃಷ್ಣ ಯೋ ಮುನಿಃ ದದೌ ಸಂದೀಪನಿಹ ಸೋಬುದ್ ಅದ್ಯ ಕೇಶವ ಭಾರತಿ. ಸಾಂದೀಪನಿ ಮುನಿ ಕೃಷ್ಣ ಬಲರಾಮರಿಗೆ ಉಪನಯನವನ್ನು ಮಾಡಿಸಿದವರು. ಅನಂತರ ಕೇಶವ ಭಾರತಿ ಆದರು. ಶ್ರೀ ಚೈತನ್ಯ ಮಹಾಪ್ರಭು ಅವರಿಗೆ ಸನ್ಯಾಸವನ್ನು ನೀಡಿದವರು ಇವರು. ಗೌರ ಗಣೋದ್ದೇಶ ದೀಪಿಕಾದಲ್ಲಿ 117 ಕೇಶವ ಭಾರತಿ ಅವರ ಬಗ್ಗೆ ಇನ್ನೊಂದು ಹೇಳಿಕೆ ಇದೆ. ಇತಿ ಕಿಚ್ ಪ್ರಭಾಷಾಂತೆ ಕ್ರೂರಃ ಕೇಶವ ಭಾರತಿ. ಕೆಲವು ಅಧಿಕೃತ ಅಭಿಪ್ರಾಯಗಳ ಪ್ರಕಾರ ಕೇಶವ ಭಾರತಿ ಅವರು ಅಕ್ರೂರನ ಅವತಾರ. ಕೇಶವ ಭಾರತಿ ಅವರು ಶ್ರೀ ಚೈತನ್ಯ ಮಹಾಪ್ರಭು ಅವರಿಗೆ ವರ್ಷ 1432 ಶಕಾಬ್ದದಲ್ಲಿ ಕ್ರಿಸ್ತಶಕ 1510 ಕಟ್ಟ ಎಂಬಲ್ಲಿ ಸನ್ಯಾಸವನ್ನು ನೀಡಿದರು. ಇದನ್ನು ವೈಷ್ಣವ ಮಂಜೂಷದಲ್ಲಿ ಭಾಗ 2 ಹೇಳಲಾಗಿದೆ. ಬ್ರಹ್ಮಾನಂದಪುರಿ. ಶ್ರೀ ಬ್ರಹ್ಮಾನಂದಪುರಿ ಅವರು ನವದ್ವೀಪದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಅವರು ಕೀರ್ತನ ಆಚರಿಸುತ್ತಿದ್ದಾಗ ಅವರ ಸಹವರ್ತಿಗಳಲ್ಲಿ ಒಬ್ಬರಾಗಿದ್ದರು ಮತ್ತು ಅವರು ಶ್ರೀ ಚೈತನ್ಯರನ್ನು ಜಗನ್ನಾಥಪುರಿಯಲ್ಲಿ ಸೇರಿಕೊಂಡರು. ಈ ಸಂದರ್ಭದಲ್ಲಿ ನಾವೊಂದು ಅಂಶವನ್ನು ಗಮನಿಸಬೇಕು. ಬ್ರಹ್ಮಾನಂದ ಎನ್ನುವ ಹೆಸರು ಮಾಯಾವಾದಿ ಅಲ್ಲದೆ ವೈಷ್ಣವ ಸನ್ಯಾಸಿಗಳಿಗೂ ಒಪ್ಪಿಗೆಯಾಗಿತ್ತು. ನಮ್ಮ ಒಬ್ಬ ಬುದ್ಧಿಗೇಡಿ ದೇವ ಸೋದರ ನಮ್ಮ ಸನ್ಯಾಸಿ ಬ್ರಹ್ಮಾನಂದ ಸ್ವಾಮಿ ಅವರನ್ನು ಟೀಕಿಸಿ ಇದೊಂದು ಮಾಯಾವಾದಿ ಹೆಸರು ಎಂದು ಹೇಳಿದ. ಆದರೆ ಆ ಬುದ್ಧಿಗೇಡಿ ಮನುಷ್ಯನಿಗೆ ಬ್ರಹ್ಮಾನಂದರು ಯಾವಾಗಲೂ ಮಾಯಾವಾದಿ ಬ್ರಹ್ಮನನ್ನು ಉಲ್ಲೇಖಿಸುತ್ತಿರಲಿಲ್ಲ ಎನ್ನುವುದು ಗೊತ್ತಿರಲಿಲ್ಲ. ಬ್ರಹ್ಮಾನಂದ ಪರಮಪುರುಷ ಬ್ರಹ್ಮನೇ ಕೃಷ್ಣ. ಆದ್ದರಿಂದ ಕೃಷ್ಣ ಭಕ್ತನೊಬ್ಬನನ್ನು ಬ್ರಹ್ಮಾನಂದ ಎಂದು ಕರೆಯಬಹುದು. ಬ್ರಹ್ಮಾನಂದಪುರಿ ಅವರು ಶ್ರೀ ಚೈತನ್ಯ ಮಹಾಪ್ರಭು ಅವರ ಪ್ರಮುಖ ಸನ್ಯಾಸಿ ಸಹವರ್ತಿಯಲ್ಲೊಬ್ಬರಾಗಿದ್ದರು ಎನ್ನುವುದರಿಂದಲೇ ನಿಜಸ್ಥಿತಿ ವಿಷಾದವಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸ್ವಲ್ಪ ಇದೆ ಓದ್ಲಾ ಮಾತಾಜಿ? ಕಂಟಿನ್ಯೂ ಮಾಡಿ ಮಾತಾಜಿ. ಬ್ರಹ್ಮಾನಂದ ಭಾರತಿ. ಬ್ರಹ್ಮಾನಂದ ಭಾರತಿ ಅವರು ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭು ಅವರನ್ನು ನೋಡಲು ಜಗನ್ನಾಥ ಧಾಮಕ್ಕೆ ಹೋದರು. ಆ ಸಂದರ್ಭದಲ್ಲಿ ಅವರು ಒಂದು ಜಿಂಕೆ ಚರ್ಮದಿಂದ ಮೈಯನ್ನು ಮುಚ್ಚಿಕೊಂಡಿದ್ದರು. ಆದರೆ ಶ್ರೀ ಚೈತನ್ಯ ಮಹಾಪ್ರಭು ಅವರು ತಮಗೆ ಈ ಜಿಂಕೆ ಚರ್ಮ ಹೊದಿಕೆ ಇಷ್ಟವಾಗಲಿಲ್ಲ ಎಂದು ಪರೋಕ್ಷವಾಗಿ ಹೇಳಿದರು. ಬ್ರಹ್ಮಾನಂದ ಭಾರತಿ ಕೂಡಲೇ ಅದನ್ನು ತ್ಯಜಿಸಿದರು ಮತ್ತು ಎಲ್ಲ ವೈಷ್ಣವ ಸನ್ಯಾಸಿಗಳು ಉಪಯೋಗಿಸುವ ಅರಿಶಿನ ಬಣ್ಣದ ಒಂದು ಕೌಪೀನವನ್ನು ತಮ್ಮದಾಗಿಸಿಕೊಂಡರು. ಒಂದಿಷ್ಟು ಕಾಲ ಅವರು ಜಗನ್ನಾಥಪುರಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಅವರೊಂದಿಗೆ ವಾಸ ಮಾಡಿದರು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಓದೋದ ಒಂದು 10 ನಿಮಿಷ 6:10 ತನಕ ಓದೋದ. ನಾಗವಾಣಿ ಮಾತಾಜಿ. ಹರೇ ಕೃಷ್ಣ. ಸಿಕ್ಕಿಲ್ಲ ಮಾತಾಜಿ ನನ್ಗೆ. ಮಾತಾಜಿ ಓದಿಸುವ ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ 10 ಮಿನಿಟ್ಸ್. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಮಾತಾಜಿ.
ಸೊ ಇವಾಗ ಶ್ಲೋಕ 12ರಲ್ಲಿ 13, 14, 15ರಲ್ಲಿ ಏನನ್ನ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವೃಕ್ಷಕ್ಕೆ ವೃಕ್ಷ ದೃಢವಾಗಿ ನಿಂತಿರೋದಕ್ಕೆ ಯಾರ್ ಕಾರಣ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ 9 ಜನ ಸನ್ಯಾಸಿಯರನ್ನ ಹೇಳ್ತಾ ಇದ್ದಾರೆ. ಸೊ ಆ ಸನ್ಯಾಸಿಯರ ಬಗ್ಗೆ ನಮ್ಗೆ ವಿವರಣೆನ ಕೊಡ್ತಾ ಇದ್ದಾರೆ. ಅವ್ರು ಯಾರು ಏನು ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರ ಬಗ್ಗೆ ವಿವರಣೆನ ಕೊಡ್ತಾ ಇದ್ದಾರೆ. ಸೊ ಯಾರ್ಯಾರು ಇವರು ಸನ್ಯಾಸಿಗಳು ಅಂತಂದ್ರೆ ಪರಮಾನಂದಪುರಿ, ಕೇಶವ ಭಾರತಿ, ಬ್ರಹ್ಮಾನಂದಪುರಿ, ಬ್ರಹ್ಮಾನಂದ ಭಾರತಿ, ಶ್ರೀ ವಿಷ್ಣುಪುರಿ, ಕೇಶವಪುರಿ, ಕೃಷ್ಣಾನಂದಪುರಿ, ಶ್ರೀ ನೃಸಿಂಹ ತೀರ್ಥ ಮತ್ತು ಸುಖಾನಂದಪುರಿ. ಇವೆಲ್ಲ 9 ಸನ್ಯಾಸಿ ಬೇರುಗಳು ಈ ಮರದ ಕಾಂಡದಿಂದ ಅಂಕುರಿಸಿದವು. ಹೀಗೆ ಈ 9 ಬೇರುಗಳ ಶಕ್ತಿಯಿಂದ ಈ ಮರ ದೃಢವಾಗಿ ನಿಂತಿತು ಅಂತ ಹೇಳ್ತಾ ಇದ್ದಾರೆ. ಸೊ ಈ 9 ಬೇರುಗಳು ಎಲ್ಲ ಕಡೆದ ಹರಡ್ಕೊಂಡಿರೋದ್ರಿಂದ ಈ ಒಂದು ಕಲ್ಪವೃಕ್ಷ, ಭಕ್ತಿ ಸೇವೆಯ ಈ ಕಲ್ಪವೃಕ್ಷ ಏನಿದೆ ಅದು ದೃಢವಾಗಿ ನಿಂತ್ಕೊಳ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು. ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಪರಮಾನಂದ ಪುರಿಯವರ ಬಗ್ಗೆ ಇಲ್ಲಿ ನಮ್ಗೆ ಮೊದಲಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೇದಾಗಿ ತಿಳಿಸಿಕೊಡ್ತಾ ಇದ್ದಾರೆ, ಪರಮಾನಂದ ಪುರಿಯವರು ಉತ್ತರ ಪ್ರದೇಶದ ತ್ರಿಹುಟ್ ಜಿಲ್ಲೆಯ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರವರು. ಇವರು ಮಾಧವೇಂದ್ರ ಪುರಿಯವರ ಗುರುಗಳು ಅಲ್ವಾ. ನಮ್ಗೆ ಮಾಧವೇಂದ್ರ ಪುರಿಯವರು ಚೆನ್ನಾಗ್ ಗೊತ್ತು, ಅವರ ಗುರುಗಳು ಪರಮಾನಂದ ಪುರಿ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಇಲ್ಲಿ ನಮ್ಗೆ ಆ ಮಾಧವೇಂದ್ರ ಪುರಿಯವರ ಗುರುಗಳಾದ ಪರಮಾನಂದ ಪುರಿಯವರ ಬಗ್ಗೆ ನಾವ್ ಇಲ್ಲಿ ತಿಳ್ಕೊತಾ ಇದೀವಿ. ಮಾಧವೇಂದ್ರ ಪುರಿ ಅವರಿಗೆ ಸಂಬಂಧಿಸಿದಂತೆ ಪರಮಾನಂದ ಪುರಿಯವರು ಶ್ರೀ ಚೈತನ್ಯ ಮಹಾಪ್ರಭು ಅವರಿಗೆ ತುಂಬಾ ಪ್ರಿಯರಾದವರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಮಾಧವೇಂದ್ರ ಪುರಿಯವರು ಚೈತನ್ಯ ಮಹಾಪ್ರಭುಗೆ ತುಂಬಾ ಪ್ರಿಯರಾದವರು ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಚೈತನ್ಯ ಭಾಗವತ ಅಂತ್ಯಕಾಂಡದಲ್ಲಿ ನಾವು ಒಂದು ಹೇಳಿಕೆ ಇದೆ, ಅದ್ರ ಮೂಲಕ ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಆ ಹೇಳಿಕೆಯನ್ನು ಅವರಿಲ್ಲಿ ಕೊಡ್ತಾ ಇದ್ದಾರೆ. ತಮ್ಮ ಸನ್ಯಾಸಿ ಶಿಷ್ಯರಲ್ಲಿ ಈಶ್ವರಪುರಿ ಮತ್ತು ಪರಮಾನಂದ ಪುರಿ ಅವರು ಮಾಧವೇಂದ್ರ ಪುರಿ ಅವರಿಗೆ ಪರಮ ಪ್ರಿಯರಾಗಿದ್ದರು. ಸೊ ಈ ಒಂದು ಹೇಳಿಕೆಯಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ತಮ್ಮ ಸನ್ಯಾಸಿ ಶಿಷ್ಯರಲ್ಲಿ ಈಶ್ವರಪುರಿ ಮತ್ತೆ ಪರಮಾನಂದ ಪುರಿ ಅವರು ಮಾಧವೇಂದ್ರ ಪುರಿ ಅವರಿಗೆ ಪರಮ ಪ್ರಿಯರಾಗಿದ್ದರು. ಸಾರಿ, ಓಕೆ, ನಾನು ತಪ್ಪು ಹೇಳ್ದೆ. ಪರಮಾನಂದ ಪುರಿಯವರು ಯಾರು ಅಂತಂದ್ರೆ ಮಾಧವೇಂದ್ರ ಪುರಿಯವರ ಶಿಷ್ಯರು. ಸೊ ಮಾಧವೇಂದ್ರ ಪುರಿಯವರು ಅವ್ರಿಗೆ ಇವಾಗ ಈಶ್ವರಪುರಿ ಮತ್ತೆ ಪರಮಾನಂದ ಪುರಿ ಇಬ್ಬರೂ ಸಹ ಶಿಷ್ಯರೇನೆ. ಸೊ ತಮ್ಮ ಸನ್ಯಾಸಿ ಶಿಷ್ಯರಲ್ಲಿ ಈಶ್ವರಪುರಿ ಮತ್ತೆ ಪರಮಾನಂದ ಪುರಿಯವರು ಮಾಧವೇಂದ್ರ ಪುರಿ ಅವರಿಗೆ ಪರಮ ಪ್ರಿಯರಾಗಿದ್ದರು ಅಂತ ಹೇಳ್ಬಿಟ್ಟು ಇಲ್ಲಿ ಈ ಒಂದು ಹೇಳಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಅಂತೆಯೇ ಪರಮಾನಂದ ಪುರಿ ಅವರು ಒಬ್ಬ ಸನ್ಯಾಸಿಯೇ ಆಗಿದ್ದ ಸ್ವರೂಪ ದಾಮೋದರ ಅವರ ಹಾಗೆ. ಸೊ ಈಗ ಪರಮಾನಂದ ಪುರಿ ಅವರು ಹೇಗೆ ಅಂತಂದ್ರೆ, ಈಗ ಸ್ವರೂಪ ದಾಮೋದರ ದಾಸ ಅವರು ಚೈತನ್ಯ ಮಹಾಪ್ರಭುಗಳ ಜೊತೆ ಇದ್ರಲ್ವಾ, ಅವ್ರ ತರನೇ ಇವಾಗ ಚೈತನ್ಯ ಮಹಾಪ್ರಭುಗಳಿಗೆ ಸ್ವರೂಪ ದಾಮೋದರ ಅಂದ್ರೆ ತುಂಬಾ ಪ್ರಿಯರಾದವರು. ಅದೇ ತರನೇ ಇಲ್ಲಿ ಪರಮಾನಂದ ಪುರಿಯವರನ್ನು ಸಹ ತುಂಬಾ ಪ್ರಿಯರಾಗಿದ್ದರು, ಮತ್ತೆ ಅವರು ಜೊತೆಗಾರರು ಆಗಿದ್ದರು, ನಿರಂತರ ಜೊತೆಗಾರರು ಆಗಿದ್ದರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು ಅವರು ಸನ್ಯಾಸವನ್ನು ಸ್ವೀಕರಿಸಿದಾಗ ಪರಮಾನಂದ ಪುರಿಯವರು ದಂಡವನ್ನು ಸಮರ್ಪಿಸಿದರು ಅಲ್ವಾ. ಇವಾಗ ಸನ್ಯಾಸವನ್ನ ತಗೊಂಡಾಗ ಈಗ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಆ ತ್ರಿದಂಡ ಸನ್ಯಾಸಿ ಅಂತ ನಾವು ಕರಿತೀವಿ. ಅಂದ್ರೆ ತ್ರಿದಂಡವನ್ನ ಅವರು ಪಡಿತಾರೆ. ಇದನ್ನ ಯಾರು ಕೊಡ್ತಾರೆ ಚೈತನ್ಯ ಮಹಾಪ್ರಭುಗೆ ಅಂತಂದ್ರೆ, ಆ ತ್ರಿದಂಡವನ್ನ ಕೊಟ್ಟಿದ್ದು ಅಂದ್ರೆ ಕಾಯ ವಾಚ ಮನಸ, ಆ 3ರಿಂದ ನಾವು ಭಗವಂತನಿಗೆ ನಾವು ಸೇವೆಯನ್ನ ಮಾಡ್ತೀವಿ. ಮತ್ತೆ 3 ಕಾಯ ವಾಚ ಮನಸ ನಾವು ಭಗವಂತನಿಗೆ ನಾವು ಶರಣಾಗಿದ್ದೀವಿ ಅಂತ ಸೂಚಿಸದೆ ಆ ಒಂದು ತ್ರಿದಂಡವನ್ನ ಪರಮಾನಂದ ಪುರಿಯವರು ಚೈತನ್ಯ ಮಹಾಪ್ರಭುಗಳು ಸನ್ಯಾಸತ್ವವನ್ನ ತಗೊಂಡಾಗ ಅವರಿಗೆ ಸಮರ್ಪಿಸ್ತಾರೆ. ಪರಮಾನಂದ ಪುರಿಯವರು ಯಾವಾಗಲೂ ಧ್ಯಾನದಲ್ಲಿ ಇರುತ್ತಿದ್ದರು ಮತ್ತು ಶ್ರೀ ಸ್ವರೂಪ ದಾಮೋದರ ಅವರು ಯಾವಾಗಲೂ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವುದರಲ್ಲಿ ನಿರತರಾಗಿರುತ್ತಿದ್ದರು. ನೋಡಿ ಇವಾಗ ಅವರ ಸಹಚರರು ಯಾವ ತರ ಇದ್ದಾರೆ, ಅವ್ರು ಯಾವಾಗ್ಲೂ ಸಹ ಆ ಕೃಷ್ಣ ಧ್ಯಾನದಲ್ಲೇ ತಲ್ಲೀನರಾಗಿದ್ದಾರೆ ಅಲ್ವಾ. ಮಾಧವೇಂದ್ರ ಪುರಿಯವರು ಯಾವಾಗ್ಲೂ ಧ್ಯಾನ ಮಾಡ್ತಾ ಇರ್ತಾರೆ. ಮತ್ತೆ ಸ್ವರೂಪ ದಾಮೋದರ ಅವರೂ ಸಹ ಯಾವಾಗ್ಲೂ ಹರೇ ಕೃಷ್ಣ ಮಹಾಮಂತ್ರವನ್ನು ಅವರು ಪಠಿಸ್ತಾ ಇರ್ತಾರೆ, ನಿರಂತರವಾಗಿ ಪಠಿಸ್ತಾ ಇರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಅವರು ತಮ್ಮ ಆಧ್ಯಾತ್ಮಿಕ ಗುರುಗಳಾದ ಈಶ್ವರಪುರಿ ಅವರಿಗೆ ಸಂಪೂರ್ಣವಾಗಿ ಗೌರವಗಳನ್ನು ಅರ್ಪಿಸಿದಂತೆಯೇ ಪರಮಾನಂದ ಪುರಿ ಮತ್ತು ಸ್ವರೂಪ ದಾಮೋದರ ಅವರಿಗೂ ಅದೇ ರೀತಿ ಗೌರವ ಸಮರ್ಪಿಸುತ್ತಿದ್ದರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಗುರುಗಳು ಈಶ್ವರಪುರಿ ಅವರಿಗೆ ಎಷ್ಟು ಗೌರವವನ್ನ ತೋರಿಸ್ತಾ ಇದ್ರು, ಅದೇ ತರನೇ ಮಾಧವೇಂದ್ರ ಪುರಿಯವರ ಇನ್ನೊಬ್ಬ ಶಿಷ್ಯರಾದಂತಹ ಈ ಈ ಪರಮಾನಂದ ಪುರಿಯವರಿಗೂ ಮತ್ತೆ ಸ್ವರೂಪ ದಾಮೋದರ ಅವ್ರಿಗೂ ಸಹ ಅವರು ಗೌರವವನ್ನ ಸಮರ್ಪಿಸ್ತಾ ಇದ್ರು. ಸೊ ಚೈತನ್ಯ ಭಾಗವತ ಅಂತ್ಯಕಾಂಡ ಅಧ್ಯಾಯ 3 ಇದರಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಅವರು ಮೊಟ್ಟ ಮೊದಲು ಪರಮಾನಂದ ಪುರಿಯವರನ್ನು ನೋಡಿದಾಗ ಕೆಳ ಕಾಣಿಸಿದಂತೆ ಹೇಳಿದ್ದಾರೆ. ಸೊ ಫಸ್ಟ್ ಟೈಮ್ ಅವರು ಪರಮಾನಂದ ಪುರಿಯನ್ನ ನೋಡಿದಾಗ ಚೈತನ್ಯ ಮಹಾಪ್ರಭು ಅವರಿಗೆ ಎಂತಹ ಒಂದು ಭಾವ ವ್ಯಕ್ತವಾಯಿತು ಅನ್ನೋದನ್ನ ಇಲ್ಲಿ ಚೈತನ್ಯ ಭಾಗವತದಲ್ಲಿ ಕೊಟ್ಟಿದ್ದಾರೆ, ಅಂತ್ಯಕಾಂಡದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗೆ ಪರಮಾನಂದ ಪುರಿಯನ್ನ ನೋಡಿದಾಗ ಅವರ ಜೀವನ ಧನ್ಯ ಆಯ್ತಂತೆ, ಅವರ ಕಣ್ಣುಗಳು ಧನ್ಯ ಆಯ್ತಂತೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಕಣ್ಣುಗಳು, ನನ್ನ ಮನಸ್ಸು, ನನ್ನ ಮತ ಸಂಬಂಧ ಚಟುವಟಿಕೆಗಳು ಮತ್ತು ನನ್ನ ಸನ್ಯಾಸ ಧರ್ಮದ ಅಂಗೀಕಾರ ಮೊದಲಾದವೆಲ್ಲ ಈಗ ಪರಿಪೂರ್ಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅವರಿಗೆ ಆ ಪರಮಾನಂದ ಪುರಿಯನ್ನ ನೋಡಿದಾಗ ಚೈತನ್ಯ ಮಹಾಪ್ರಭುಗಳಿಗೆ ಏನನ್ನಿಸ್ತು, ಅವರ ಕಣ್ಣುಗಳು ಧನ್ಯ ಆಯ್ತು, ಅವರ ಮನಸ್ಸು ಮತ್ತೆ ಅವರ ಚಟುವಟಿಕೆಗಳೆಲ್ಲವೂ ಸಹ, ಮತ್ತೆ ಅವರ ಸನ್ಯಾಸ ಏನ್ ತಗೊಂಡಿದ್ದಾರೆ
ಅದನ್ನು ಸಹ ಸನ್ಯಾಸವನ್ನ ಅಂಗೀಕರಿಸಿದಾರಲ್ಲ, ಅದೆಲ್ಲವೂ ಸಹ ಈಗ ಪರಿಪೂರ್ಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಈ ದಿವಸ ಮಾಧವೇಂದ್ರ ಪುರಿಯವರು ಪರಮಾನಂದ ಪುರಿಯವರ ರೂಪದಲ್ಲಿ ನನ್ನ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರಿಗೆ ಅನ್ನಿಸುತ್ತೆ ಅಲ್ವಾ. ಯಾಕೆಂತಂದ್ರೆ ಅವ್ರಿಗೆ ಪರಮಾನಂದ ಪುರಿಯವರನ್ನ ನೋಡಿದಾಗ ಅವ್ರಿಗೆ ಮಾಧವೇಂದ್ರ ಪುರಿಯವರೇ ಪ್ರತ್ಯಕ್ಷರಾಗಿದ್ದಾರೆ ತನ್ನ ಮುಂದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತೆ. ಅಂದ್ರೆ ಅವರ ಗುರುಗಳು ಅಲ್ವಾ, ಅವರ ಗುರುಗಳು ಈಶ್ವರ ಪುರಿ, ಅವರ ಗುರುಗಳು ಮಾಧವೇಂದ್ರ ಪುರಿ, ಅವರೇ ಪ್ರತ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತಂತೆ ಪರಮಾನಂದ ಪುರಿಯವರನ್ನ ಮೊದಲನೇ ಬಾರಿ ನೋಡಿದಾಗ. ಚೈತನ್ಯ ಭಾಗವತ ಮತ್ತೆ ಹೇಳ್ತಾ ಇದೆ, ಈ ರೀತಿ ತಮಗೆ ಅತಿ ಪ್ರಿಯರಾಗಿದ್ದ ಪರಮಾನಂದ ಪುರಿಯವರೊಂದಿಗೆ ಶ್ರೀ ಚೈತನ್ಯ ಮಹಾಪ್ರಭು ಅವರು ಗೌರವಾನ್ವಿತ ಪ್ರಣಾಮಗಳನ್ನು ವಿನಿಮಯ ಮಾಡಿಕೊಂಡರು. ಅವ್ರಿಗೆ ಅಂದ್ರೆ ಚೈತನ್ಯ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಪರಮಾನಂದ ಪುರಿ ಅಂತಂದ್ರೆ ಚೈತನ್ಯ ಮಹಾಪ್ರಭುಗೆ ತುಂಬಾ ಪ್ರೀತಿ ಪಾತ್ರರಾದವರು. ಅವ್ರಿಗೆ ಹೇಗೆ ಅವರು ತಮ್ಮ ಆ ಒಂದು ಗೌರವ ಪ್ರಣಾಮಗಳನ್ನ ವಿನಿಮಯ ಮಾಡ್ಕೊಂಡ್ರು ಅನ್ನೋದಕ್ಕೆ ಒಂದು ಚಿಕ್ಕದೊಂದು ಇಲ್ಲಿ ಪ್ರಸಂಗವನ್ನ ನಮಗೆ ಕೊಡ್ತಾ ಇದ್ದಾರೆ. ಪರಮಾನಂದ ಪುರಿ ಅವರು ಜಗನ್ನಾಥ ದೇವಾಲಯದ ಪಶ್ಚಿಮ ಭಾಗದ ಹಿಂದೊಂದು ಪುಟ್ಟ ಆಶ್ರಮವನ್ನ ಸ್ಥಾಪಿಸಿದ್ದರು. ಪರಮಾನಂದ ಪುರಿ ಅವರು ಎಲ್ಲಿ ವಾಸವಾಗಿದ್ರು ಅಂತಂದ್ರೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಪಶ್ಚಿಮ ಭಾಗದ ಕಡೆ ಒಂದು ಪುಟ್ಟ ಆಶ್ರಮ ಮಾಡ್ಕೊಂಡು ಅವರಲ್ಲಿ ಇರ್ತಾರೆ. ಅಲ್ಲಿ ನೀರಿಗೋಸ್ಕರ ಅವರು ಒಂದು ಬಾವಿನ ತೋಡ್ಸಿರ್ತಾರೆ. ಆದ್ರೆ ಆ ಬಾವಿ ನೀರು ತುಂಬಾ ಕಹಿಯಾಗಿರುತ್ತೆ. ಆಗ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಅವರು ಜಗನ್ನಾಥನನ್ನ ಪ್ರಾರ್ಥಿಸ್ತಾರೆ. ಶ್ರೀ ಜಗನ್ನಾಥನನ್ನ ಪ್ರಾರ್ಥಿಸ್ಬಿಟ್ಟು ಈ ಬಾವಿ ನೀರು ಸಿಹಿ ಆಗೋ ತರ ನೀನು ಅದನ್ನ ಪರಿವರ್ತನೆ ಮಾಡು ಅಂತ ಹೇಳ್ಬಿಟ್ಟು ಜಗನ್ನಾಥನನ್ನ ಪ್ರಾರ್ಥಿಸಿದ್ದಕ್ಕೆ ಕೊನೆಗೆ ಏನಾಗುತ್ತೆ, ಆ ಬಾವಿ ನೀರು ಕಹಿ ಆಗಿರುವಂತಹ ಬಾವಿ ನೀರು ಸಿಹಿ ಆಗುತ್ತೆ. ಸೊ ಈಗ ಜಗನ್ನಾಥ ಈ ಕೋರಿಕೆಯನ್ನ ಮನ್ನಿಸಿದಾಗ ಶ್ರೀ ಚೈತನ್ಯ ಅವ್ರು ಏನ್ ಹೇಳ್ತಾರೆ, ಶ್ರೀ ಚೈತನ್ಯರು ಎಲ್ಲ ಭಕ್ತರಿಗೆ ಅಂದಿನಿಂದ ಪರಮಾನಂದ ಪುರಿ ಬಾವಿಯ ನೀರನ್ನು ಗಂಗಾ ನದಿ ನೀರು ಎಂದು ಪ್ರಸಿದ್ಧಗೊಳಿಸಬೇಕು ಅಂತ ಹೇಳ್ತಾರೆ. ನೋಡಿ, ಅದನ್ನ ಇವಾಗ ಆ ಬಾವಿಯನ್ನ ಪರಮಾನಂದ ಪುರಿ ಬಾವಿ ಅಂತಾನೆ ಅವ್ರು ಹೇಳ್ತಾ ಇದಾರೆ. ಆ ನೀರನ್ನ ಈಗ ನೀವು ಏನಕ್ಕೆ ಸಮಾನವಾಗಿ ನೀವು ಕಾಣ್ಬೇಕು ಅಂತಂದ್ರೆ ಗಂಗಾ ನದಿ ನೀರಾಗಿ ನೀವು ಅದನ್ನ ಕಾಣ್ಬೇಕು. ಮತ್ತೆ ಈ ನೀರನ್ನ ನೀವು ಕುಡಿದ್ರೆ ಮತ್ತೆ ಸ್ನಾನಕ್ಕೆ ಉಪಯೋಗಿಸಿದ್ರೆ, ಸೊ ನೀವು ಗಂಗೆ ನದಿಯಲ್ಲಿ ನಾವು ನೀರ್ ಕುಡಿದ್ರೆ ಮತ್ತೆ ಸ್ನಾನ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೆ, ನಮ್ಮ ಎಲ್ಲ ಪಾಪಗಳೆಲ್ಲ ನಾಶ ಆಗುತ್ತಲ್ಲ, ಅದೇ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಅಂದ್ರೆ ಪರಮಾನಂದ ಪುರಿ ಶಿಷ್ಯರಿಗೆ ಮತ್ತೆ ಅಲ್ಲಿರುವಂತಹ ಎಲ್ಲ ಭಕ್ತರಿಗೂ ಸಹ ಅವರು ಹೇಳ್ತಾರೆ. ಸೊ ಇಂತಹ ವ್ಯಕ್ತಿ ಖಂಡಿತವಾಗಿಯೂ ಪರಮಾತ್ಮನ ಬಗ್ಗೆ ಪರಿಶುದ್ಧ ಪ್ರೇಮವನ್ನು ಬೆಳೆಸಿಕೊಳ್ಳುತ್ತಾನೆ. ಯಾರು ಆ ಒಂದು ಪರಮಾನಂದ ಪುರಿ ಬಾವಿಯ ನೀರನ್ನು ಕುಡಿತಾರೋ ಆ ಭಗವಂತನ ಮೇಲೆ ಪರಿಶುದ್ಧ ಪ್ರೇಮ ಅದು ಜಾಗೃತಗೊಳ್ಳುತ್ತೆ, ಬೆಳೆಸ್ಕೋತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಚೈತನ್ಯ ಭಾಗವತ ಅಂತ್ಯಲೀಲೆಯಲ್ಲಿ ಮತ್ತೆ ಏನನ್ನ ಹೇಳಿದ್ದಾರೆ ಅಂದ್ರೆ, ಶ್ರೀ ಚೈತನ್ಯ ಮಹಾಪ್ರಭು ಅವರು ಈ ತರ ಹೇಳ್ತಾ ಇರ್ತಾರೆ, ನಾನು ಶ್ರೀ ಪರಮಾನಂದ ಪುರಿ ಅವರ ಅತ್ಯುತ್ತಮವಾದ ನಡವಳಿಕೆಯ ಕಾರಣದಿಂದಲೇ ಬದುಕಿದ್ದೇನೆ. ನೋಡಿ ಅವರು ಏನ್ ಹೇಳ್ತಾ ಇದಾರೆ, ಅವ್ರು ಎಲ್ಲರಿಗೂ ಇವಾಗ ನೋಡಿ ಚೈತನ್ಯ ಮಹಾಪ್ರಭು ದೇವೋತ್ತಮ ಪರಮ ಪುರುಷ, ಅವರು ಬೇರೆಯವ್ರಿಗೆ ಕ್ರೆಡಿಟ್ ಅನ್ನ ಕೊಡ್ತಾ ಇದ್ದಾರೆ. ನಾನು ಇವಾಗ ಈ ತರ ನಾನು ಬದುಕಿದೀನಿ ಅಂತಂದ್ರೆ ಕಾರಣ ಏನು ಅಂತಂದ್ರೆ ಶ್ರೀ ಪರಮಾನಂದ ಪುರಿ ಅವರ ಅತ್ಯುತ್ತಮವಾದಂತಹ ನಡವಳಿಕೆಯಿಂದನೇ ನಾನು ಈ ತರ ಬದುಕಿದೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗೌರ ಗಣೋದ್ದೇಶ ದೀಪಿಕಾ 118 ಹೇಳ್ತಾ ಇದೆ, ಪುರಿ ಶ್ರೀ ಪರಮಾನಂದೋ ಯಾ ಆಸೀತ್ ಉದ್ದವ ಪುರ. ನೋಡಿ ಇಲ್ಲಿ ಯಾರು ಪರಮಾನಂದ ಪುರಿ ಅಂದ್ರೆ ಬೇರೆ ಯಾರು ಅಲ್ಲ, ಉದ್ದವ ಅಂತ ಹೇಳ್ತಾ ಇದ್ದಾರೆ. ನಮಗ್ ಗೊತ್ತಿರೋ ಹಾಗೇನೆ ಉದ್ದವ ಮತ್ತೆ ಕೃಷ್ಣ ಅವರ ಒಳಗಡೆ ಅವರ ಜೊತೆ ಎಂತಹ ಒಡನಾಟ ಇತ್ತು ಅಲ್ವಾ. ಈ ಪರಮಾನಂದ ಪುರಿ ಬೇರೆ ಯಾರು ಅಲ್ಲ, ಅವರು ಉದ್ದವ. ಅವರು ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ಕೃಷ್ಣ, ಅವ್ರು ಇವಾಗ ಪರಮಾನಂದ ಪುರಿಯಾಗಿ ಬಂದಿದ್ದಾರೆ ಉದ್ದವ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಕೃಷ್ಣನ ಲೀಲೆಯಲ್ಲಿ ಉದ್ದವ ಭ್ರಾತೃ ಸಂಬಂಧಿ ಆಗಿರ್ತಾರೆ ಅಲ್ವಾ. ಚೈತನ್ಯ ಲೀಲಾದಲ್ಲಿ ಇದೇ ಉದ್ದವ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ನೇಹಿತನಾಗುತ್ತಾನೆ. ಅವರಿಬ್ಬರ ಶಿಷ್ಯ ಪರಂಪರೆಯ ಸಂಬಂಧದಂತೆ ಸೋದರ ಮಾವನು ಆಗುತ್ತಾನೆ ಅಲ್ವಾ. ಯಾಕಂದ್ರೆ ಅವರ ಗುರುಗಳ ಬ್ರದರ್ ಅಂತಂದ್ರೆ ಇವಾಗ ಅವ್ರಿಗೆ ಏನು ಸೋದರ ಮಾವನ ಸಮಾನ ಅಲ್ವಾ. ಇಲ್ಲೂ ಸಹ ಒಂದು ಸಂಬಂಧ, ಸ್ನೇಹಿತನೂ ಹೌದು ಮತ್ತೆ ಸೋದರ ಸಂಬಂಧಿ ತರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಈಗ ನಮ್ಗೆ ಕೇಶವ ಭಾರತಿ ಬಗ್ಗೆ ಮಾತಾಜಿ ನಾಳೆ ಇದ್ ಮಾಡದ 6:11 ಆಯ್ತು. ಹಾ ಮಾತಾಜಿ ನಾಳೆ ಕೇಶವ ಭಾರತಿಯಿಂದ ನಾಳೆ. तो चैतन्य चरितामृत ग्रंथ की जय, कृष्णदास कविराज गोस्वामी की जय, श्रील प्रभुपाद की जय, पंचतत्व की जय, चैतन्य महाप्रभु की जय, निरंतर अनंत कोटि वैष्णव भक्तवृंद की जय, वांछकल्पतरुभ्यश्च कृपा सिंधुभ्येव च पतितानां पावनेभ्यो वैष्णवेभ्यो नमो नमः. हरे कृष्ण 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 हरे हरे, हरे राम 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 हरे हरे. हरे कृष्ण. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ನಾಳೆ ಮತ್ತೆ ಭೇಟಿಯಾಗೋಣಂತೆ, ಕೇಶವ ಭಾರತಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಹರೇ ಕೃಷ್ಣ.